ತಾನೊಂದು ಏನು ಆಶ್ಚರ್ಯವೆಂದು
ಅಂಡ ಆ ಪುಣ್ಯಮಂತಿನ ಕೈ ಇರನ ಶರೀರಡು ತೋಜೋಗಿದ್ದೆ ತರಿಸಿದೆ ಅಟೆಯತ್ತು ಬಾರಿ ಪೊರ್ಲೋಡು ರಾಜ್ಯಾರ್ವೇಕನ ಮಂತೊಂದಿದ್ದಾನೆ ಆ ರಾಜ್ಯಾರ್ವೇಕನ ಮಂತಿನ ಆ ಕಾರು ಇರನ ಶರೀರಡು ಇಲ್ಲಿ ತೋಜೋಗಿಜ್ಜಿ ಇರದು ಇರು ಆ ತಪ್ಪು ಮಂತನಕ್ಕೆ ಈ ಶಿಕ್ಷೆ ಕುರಿಯರ ಅರಸಲೆ ದಾದ ತಪ್ಪು ಮಂತದರು ದಾದಾನೆ ಎರಡ ಕನುವರ ಅರಸಲೆ ಅಯ್ಯೋ ದೇವರೇ ಮುತ್ತೈ ಜಗನಿನಗೆ ಶಾಶ್ವತ ವಾಗಲು ಈ ಪಂಪೇಂದ್ರ ಬಾದರ ಉದಯನ ಮಾತಕ್ಕೆ ನಿನ್ನ ತುತ್ತ ಇತ್ತ ಉದಯನ ತೂನಗೆ ಮತ್ಮಾಲು ಪೊನ್ನಲೆಕ್ಕ ಉಳ್ಳದು ಆಡದಾನೆ ಮಾಡ್ಕೊಳ್ಳಿ ಯಾನೊಂದು ದುರ್ದೈವಿ ಎಂದು ಕೊನೋದಿ ಎನ್ನ ಊರ್ನ ಈ ಪ್ರಜೆ ಎನ್ನ ಕಣ್ಣೆದ್ದೋಡು ಕಣ್ಣ ನೀರಿಗೆ ಪ್ರಾಣ ಬಲಿಪುನಾಗ ತನ್ನ ದಾರಿಗೂ ಏರ ಸಾಧ್ಯನ ಅಯ್ಯೋ ಬಾಲೆ ನಿನ್ನ ಕಂಟೆಳಿತನ ಕರಿಮಣಿಲ ನಿನ್ನ ಮುಂಡೊಡುತ್ತನ ಕುಂಕುಮದ ಬೊಟ್ಟಳ ಅವು ನಿನ್ನ ಜೀವನ ಪರ್ಯಂತವು ಶಾಶ್ವತವಾದ ಪಡಪ್ಪೆ ಆಂಡ ಯಾನು ಅನುಭವಿಸಿದ ಕಷ್ಟ ಇದವರೆ ಮುಟ್ಟೋಗು ಯಾನೇರು ಬಂದಾಗ ಏರ್ಲ ಎನ್ನ ತೆರೆದಿನ ಕುಳು ಇಚ್ಚೇರು ಬಾಲೆ ಪ್ರಥಮತವಾದ ಈ ಎನ್ನ ಗುರುತಾರ್ಥ ಮಕ್ಕಳ ಎನ್ನ ಊಟ ಪ್ರಜೆ ಆಂಡ ಒಂದು ಪಾತ್ರ ಯಾನು ನಡಕೇರೋಟ್ಟು ಬಯಸುತ್ತದೆ ಈ ಎನ್ನ ಪುರವಾಯಿನ ಹುಚ್ಚೆಯ ಬಾಲನ ಆಂಡ ಬಾಲೆ ಎನ್ನ ಪ್ರಜೆಗಳು ಇಂಚವಲ್ಲಿ ಕಾಲ ಕಾಲಕ್ಕೂ ಬರ್ಸ ಬರ್ತದೆ ಗುಳೆ ಗುಳೆ ಕೂಡ ಬಾಲೆ ನಿಖಲ್ ಮಾತ ಕ್ಷೇಮವಾದ ಪನೇನ ಬಾಲೆ ಸರ್ವ ಜನರು ಕ್ಷೇಮವಾಗಿರುವರು ನಿಮ್ಮ ಪುರದೊಳಗೆ ಮಹಾರಾಜನ ಕೇಳುವ ನಿಮ್ಮ ದೇಹಕ್ಕೆ ಬಾಧೆ ಬಂದಿರುವುದು ಯಾಕೆ ನಿಮ್ಮ ದೇಹಕ್ಕೆ ಬಾಧೆ ಬಂದಿರುವುದು ಯಾಕೆ ನಮ್ಮಿಗೆ ಬೇಡೆಂದು ಸರ್ವ ಜನರು ಕ್ಷೇಮವಾಗಿರುವರು ಅರಸರು ಜೀವನದ ಬಗ್ಗೆ ಕೇಳುವುದಿಲ್ಲ ಅಂತ ನಿದೇಶಂದಕ್ಕೆ ಬಂದದ್ನಾಂತ ಅರೆನ ಮನಸ್ಸು ಕುಡಾದು ಬೇರೆ ಐಕು ಬೋಡಾದು ಅರ್ಧ ಸತ್ಯ ಮಾತ್ರ ಪಂಪೆ ಅರಸಲೆ ಮಾತಾ ಕೃಷ್ಣನು ಪೂಜೆ ನಿಂತದು ಎಂಕ ಆಶೀರ್ವಾದ ಮಂತಂದಿಲ್ಲಾರು ಮಗ ಪಡೆದು ಕುಡಲು ತಿಂದಿರು ಬರ್ತದೆ ಅರಸಲೆ ಅದೇ ಅತ್ತು ನಮ್ಮ ಊರು ಮಾತೆಲ್ಲ ಸೌಖ್ಯವಾದೇ ಉಳ್ಳೇದು ಈರ್ನ ಮಿಕ್ಕಿ ಮಂತ್ರಿ ಬಟ್ಟಿ ಬಾರಿ ಪೊನ್ನೋಡು ರಾಜ್ಯಾಂಗಕ್ಕೆ ಮತ್ತೊಂದುಳ್ಳೇದು ಸಮಯಕ್ಕೂ ಅಪರಂಚಿನ ಅಂಕ ಆಯನ ನಡಾವಳಿ ಸೇವೆನು ಸಮಯಕ್ಕೆ ಸರಿಯಾಗಿ ಮತ್ತೊಂದುಳ್ಳೇದು ಅದೇ ಅತ್ತು ಇರನ ಬೊಡೆತಿ ಪ್ರಭಾವಂತಿ ಅಮ್ಮ ಎನ್ನ ಅಪ್ಪೆ ಅದು ನಿರ್ತಿ ಮಕ್ಕಳು ತುಂಬೊಂದುಳ್ಳೇದು ಎನ್ನ ಕಣ್ಣನೆ ಓಡೆದು ಹೋದರು ಎನ್ನ ಕಣ್ಣನೆ ಏಪ ಬರ್ಬೇರು ಪಡೆದು ಅದೇ ಅತ್ತ ಅರಸಲೆ ಇರನ ಮಗೆ ಕಂಠೀರವೇ ಅಪ್ಪನ ಬರಿಡೆ ತುಂಬಂದು ಅಮ್ಮ ಎನ್ನ ಅಪ್ಪಾಜಿ ದೂರ ಹೋದರು ಎನ್ನ ಅಪ್ಪಾಜಿ ಏಪ ಬರ್ಬೇರು ಪಡೆದು ಬೀಸೊಂದುಳ್ಳೆ ಅರಸಲೆ ಅರಸಲೆ ತಿರುಗಿ ಈ ಸ್ಥಿತಿ ದಾರಿಗೆ ಬರ್ತದು ಈ ತಪ್ಪು ಮತ್ತನೇ ತಿರುಗಿ ಗೀತಮನ ಶಿಕ್ಷೆ ಕೊನೆಯದು ಎರಡ ಮನೆ
ಪತಿವತ ಶಿರೋಮಣಿ ಕೇಳು ಪತಿವ್ರತೆ ಏನಗೆ ಬಂದು ಭಾಷೆ ಬೀಳುವೆ ಕೇಳು ಬಾಳು ಕೆಡಿಸಿತು ಕರ್ಮ ಬಾಳು ಕೆಡಿಸಿತು ಕರ್ಮ ಭೋಗವು ಬಾಳೆಗೆ ಎನಗೆ ಗ್ರಹಗತಿ ಅನುಕೂಲವಿಲ್ಲದೆ ಓ ಪತಿವತ ಶಿರೋಮಣಿ ಹಾ ನಿನ್ನ ಗುಲಿಪು ಅದನ್ನು ಮಾತಕ್ಕೆ ಎನ್ನಗ ಏನ್ ಕೊಲ್ತು ಕಷ್ಟ ಬೈದಿನಿ ಏರಿದು ಬೈದಿನಿ ಈ ಸ್ಥಿತಿ ಬಗ್ಗೆ ಕಾರಣದಾನೆ ನನ್ನ ಪ್ರಶ್ನೆ ಸ್ವಾಭಾವಿಕವಾಗಿ ಕೆನ್ನುಳ್ಳ ಬಾಳೆ ಒಂದು ಪಾತ್ರ ಪಂತೆ ಒಂದು ಕಥೆನಿ ನಾನು ಪನ್ನೊಂದು ಪೋಯನ್ನಂದ್ರೆ ಈ ಕೇಂದ್ರ ಸತ್ಯ ಉಂಟೆ ಕೊನೆಗ ಏನು ಆಸ್ಥಾನಡು ಹೋಗಿದ್ದೀನ ಬ್ರಾಡನ ಮಾತಲ್ಲಿ ಪ್ರಾಣಿಯಾದ ನವಗ್ರಹ ಚರ್ಚೆ ಮಾಡ್ತೀರಾ ಇರ್ಪಾಲೆ ಅಂಚಿನ ಕೊಟ್ಟುಡು ಓರ್ಮನೆಯ ಪಂಡಿತೋತ್ತ ಬೇರೆ ಪಂಡೇರಿ ಶನಿ ಬರ್ತಿಕ್ಕಿನ ಬಾಲೆ ಅಮ್ಮಗೆ ಕಷ್ಟ ಕೊಟ್ಟೇ ಬಂದ್ಬಿಟ್ಟಿನ ಗತೆನಿಯನ್ನು ಆಸ್ಥಾನರು ಬಂದ ಕೈಯಾನವನ್ನು ಕಟ್ಟಿ ಸಹಿಯಬಾಲೆ ಪರಿಣಾಮ ಕೋಪಾಭಿತೆಯಾದ ಶನಿದೇವರೇ ತಾನು ಭಕ್ತರು ಎಂದು ಗರುವುದು ಮುಗಿದು ಭಕ್ತರು ಒಂದು ಶಾಪ ವಿಕ್ರಮ ನಿನ್ನ ಕನ್ಯಾ ರಾಶಿಗೆ ಯಾನು ಭಕ್ತರು ಯಾನು ಪುತ್ರನ ಪರಿಪಾಲಕ ಭಾಷೆ ಕೊಯ್ದಾರು ಒಂದು ಕುದುರೆ ಮಾರುತನ ಸಾಹುಕಾರ ವೇಷಡು ಬರ್ತದೆ ಏನಾರ ಕುದುರೆ ಏರಾದು ಏನಾರ ಊರುನೇ ವಂಚಿತ ಮಕ್ಕೈರಿ ತಾಮಲಿಂದ ಪಟ್ಟೆ ಊರು ಯಾಪೋಯ ಅಂಚಿನ ಪುರ್ತನು ಅಪ್ಪ ಕುರಿತ ಚಂದ್ರಾಯುಧ ಕತ್ತಿ ಎನ್ನ ರಾಜ ಕಿರೀಟ ಎನ್ನ ಎದೆ ಕವಚ ಒಂದು ಪೂರ ಎನ್ನ ಕಳುವೆ ದೂಚಿಪ್ಪು ಏರ್ಪಾಲೆ ತಾಮಲಿಂದ ಪುರುಟ್ಟು ನಂದಿಶ್ರೇಷ್ಠಿ ಪಟ್ಟದ ಒಯ್ಯು ವ್ಯಾಪಾರಿನ ಆಶ್ರಯವಾಗಿತ್ತೆ ಅಲ್ಪ ಆಯನ ಮಗಳ ಮುತ್ತದ ಕಣ್ಣಿಲ ಕಾಯ ಪಟ್ಟವಾಗಿ ಅಪವಾದ ತಂತು ಬತ್ತು ಕೊಡ್ಬಾಗ ಹೋದ ಅರಸು ಚಂದ್ರಸೇನೆಯನ್ನ ಸಾಮಂತ ಅರಸು ಆಂಟಲ ಎಕ್ಕು ಬೈದಿನ ಗ್ರಾದಸದ ಒಂದು ಕೇಂದ್ರವಾದ ಯಾನೇನು ಭಟ್ರ ವಾಯಿಗೆ ತಿಳಿದು ಬತ್ತಿನ ಬಾಲೆ ಬಗ್ಗೆ ಘೋರವಾಯಿನ ಕಟ್ಟಾಕ್ಯನು ಮತ್ತೆ ಈ ಕೈ ಕಾರಣ ಕಡಪಾದ ಪಾಡಿ ಬಾಲೆ ಈ ಊರಿನ ಗುಪ್ಪುರಿನ ಕೊರಿಯರ ಪಳ್ಳಿಗೆ ಪಟ್ಟು ಡಂಗುರ ಸಾರಿ 2 ವರ್ಷ ಯಾನು ಗುಪ್ಪುರಿಯ ದಾಂತ ಯಾನು ತಾಮಲಿಂದ ಪುರಟ್ಟು ಬದುಕಿದ ಒಯ್ಯಬಾಲೆ ಅಂಚಿಟ್ಟು ನಿನಗೆ ತೂಪಿನ ಸೌಭಾಗ್ಯ ಎಂದು ಬದುಕಿದು ತೋಡು ಮನುಷ್ಯ ಜೀವನಗಳು ಸುಖ ಕಷ್ಟ ಪಟ್ಟವು ಕಡಲಿಗೆ ಎತ್ತ ಜಪ್ಪಲಿದ್ದ ಭೂಮಿಗೆ ರಾತ್ರಿ ಬಗೆಲುತ್ತಿದ್ದ ಮಗ ಇದು ಎಂದರ ಸಾಧ್ಯ ಉಂಟು ಈ ಬೈಕಿನ ಕಷ್ಟ ಏಪಲ ಶಾಶ್ವತವಾದ ಜ್ಞಾನ ದೇಗುಜಿ ಇನಿ ಹತ್ರ ಎಲ್ಲ ಏಕೆ ಬೈಕಿನ ಕಷ್ಟ ಪರಿಹಾರ ಹಾಕುದು ಅದಾಗ ಯಾನೇನು ಬಂದ ಲೋಕದ ತೆಗೆಯ ಸಾಧ್ಯ ಉಂಟು ಬಾಲ ಈತೆಯನ್ನ ಜೀವನ ನನ್ನ ಕಥೆ ಬಾಲ ಈ ಪಂದ್ಯ ಕಷ್ಟ ಮಾತಾಡ್ತಿದೆಯೇ ಗ್ರಹಪತಿ ಸರಿದಾನ ಈ ಸ್ಥಿತಿ ಬರ್ತದ ಸತ್ಯ ಅರಸರೆ ನನ್ನ ಈ ಮೂರು ಪರವಾಗಿ ಇದು ಎನ್ನೊಂದು ಬರಲು ಒಂದು ಮೇಲೆ ಯಾನೇನು ರೂಪನೆ ಕುಂಟು ಹೋಯಲ್ಲ ಎಲ್ಲ ದಾನಿ ನಮ್ಮನ್ನ ಊರದ ಪ್ರಜೆಗಳು ದಾದವನ್ನೇ ಪಲ್ಲೆಗೆ ಅಂಚೆಗೆ ಒಂದು ಪ್ರಜೆಗೆ ಇಚ್ಚಿನ ಸ್ಥಿತಿ ಬೈದನ್ನ ಅಂತ ಈ ಕುಂಟು ಬರೆ ಅರಸರೆ ಅಂಚೆ ಪುನಗ ಇದು ಎನ್ನೊಂದು ಬರಲು ಎನ್ನ ಮಾಮನ್ನೇ ದೇವರ ಕುಂತ ನರಮಾರು ಆರೇಂದು ಗಂಜಿ ದುಡ್ಡು ಪಾಡ್ಯನ್ನ ಅಂತ ಆ ಗಂಜಿ ಯಾನ್ ಬರ್ತು ಹುಡುಕರು ಇದಕ್ಕೂ ಬರುವ ಅರಸರೆ ಇದು ಎನ್ನೊಂದು ಬರಲು ಬಾಲೆ ಕಣ್ಣನಿಲ್ಲದ ಬಿದರುತ್ತಿನಾಲಿ ಬಿದರಿದಿನಾಲು ಬಾಲಿ ಗೋವಿಲ್ಲನ ಸವಾಸರು ದಂಡಿಗೆ ಬಿದರ್ದೆ ಮನಸ್ಸು ರವಿಯೇತು ಕನಗಟ್ಟೊಂದು ಉಳ್ಳೈ
ನಿನ್ನ ಗಂಡನೇ ಇಂಚಿನ ಅಥವಾ ನಿನ್ನ ನೈತಿಗಳು ಇಂಚನ ನೆರೆಕರೆ ಇಂಚ ಉಂಡ ಮಾಮಿ ತಮ್ಮಲೆ ಇಂಚ ಉಂಡ ಮುಂದಿನ ಈ ತೆರಿದ ಕೈಕಾಲದ ಅಂತೆ ನರಳುಂತ ಎನದು ನಿನ್ನ ಹುಟ್ಟುಗು ನೀನು ಇಲ್ಲದಲ್ಲಿ ಸ್ವಲ್ಪ ಆರೈಕೆ ಮಲ್ಪಡುವು ಪಟ್ಟು ಮನದಾಶ ನಿನ್ನ ಎತ್ತಿನ ನಾಡ ತಪ್ಪುಂದಿ ಅನ್ಕೊಂಡು ತುಜಿ ಆಂಡ ನಿನ್ನ ಭವಿಷ್ಯದ ಜೀವನವೇ ಈ ಅರ್ಥ ಮಲ್ತೊನ್ನ ಅವೇತು ಕಟಕಟದ ನಿನ್ನ ಜೀವನ ನಡಬರಕೂಡಗ ಕೈಕಾಲದ ಅಂತ ನಾನು ಏನನ್ನು ಲೆಸಪ್ಪದು ವಾ ಸೇವೆ ವಾ ಆರೈಕೆ ನಿನ್ನ ಮಲ್ಪ ಸಾಧ್ಯ ಉಂಟು ಅವನ ಅಪ್ಪೆ ಬಾಲೆ ಈ ನಿನ್ನಾತಿ ಏನ ನಿನ್ನಾತಿಗೆ ಬುಡ್ಲ ಈ ನಿನ್ನ ಕನ್ನಡದಲ್ಲಿ ಬಿಡಲ್ಲ ಅರಸುಲೆ ಓ ಬಾಲೆ ಬಾಲೆ ಮಾಡಿದ ಬಾಯಿನಿಗೆ ನೆತ್ತಿನಾರಿಯರು ಆಹಾ ಎನ್ನ ಅಮ್ಮೆರಿಗೆ ಸಮವಾಯಿ ತೆಗೆದನ ಸೇವೆ ಮಾಡ್ತಾ ಬಾಕಿ ಒದಗದು ಕೊರೆಯರ ಅರಸುಲೆ ಈ ಒಂದು ವೇಳೆ ಏರ್ಪಟ್ಟ ಪ್ರತಿಜನ ಅಂತ ಯಾನ ಮೂಲೆ ಇರುವೊಟ್ಟಿಗೆ ಇಪ್ಪುವೆ ಬಾಲೆ ನಿನ್ನ ಈ ಕುರಿಪು ನಿನ್ನ ಈ ಸುಗಿಪು ಅವಳು ಏನ ನಿನ್ನಂಚೆ ಒಯ್ಕೊಂಡು ಬರ್ತದ ನೀನು ಒಟ್ಟಿಗೆ ನಾರಾಯಣ ದೇವಿ ಏರು ಏರು ಯಾರಿಗೆ ಏನು ಏರು ಇದು ನಾರಾಯಣ ದೇವರು ಲೋಕದ ದೇವರು ನಾರಾಯಣ ಆರು ದೇವರು ಲೋಕ ದೇವರು ನಾರಾಯಣ ಅದೇನೆ ನಾವು ಜನಗಳ ವ್ಯಾಪಾರ ವಿಮರ್ಶೆ ಮಾಡ್ಬೋದು ನಾನು ದಾಯ ಪಟ್ಟೆ ಎಂಕಲ್ನಂತಿನಿ ಎಣ್ಣೆದ ವ್ಯಾಪಾರ ಮಾಡ್ಕೊಂಡು ನಾರಾಯಣ ದುರ್ಬಾನ ದೇವರ ದುರ್ಬಾನ ಓ ದೇವರೇ ನಾರಾಯಣ ದೇವರ ಭಗವಂತ ವಿಷಯ ನಿಕ್ಕು ಅಂಚಾತ್ತು ನಾರಾಯಣ ದೇವರ ಪಡವನ ಬಡನೆಪ್ಪ ನಂಗೆ ಕೂಡ ಒಂದು ಪರಿಚಯ ಅವೇ ಇರೇವರು ಪರಿಶ್ರಮ ಪಡೋದೇ ಅಲ್ಲಕ್ಕೆ ಇರೆಗೆ ಗಡಿ ಗಡಿ ಬಂದು ಎಣ್ಣೆ ಗೊರನಾಗೆ ಎಣ್ಣೆ ಕೊಡ್ತಾರೆ ವಾ ಎಣ್ಣೆ ಬಂತಾರೆ ಇದ್ರು ಬಡಪತ್ತದ ಗುರು ಮಾರರೆ ಪಾಪದ ಗುರು ಎಂದಲೇನು ಪಕ್ಕಡಿ ವಿಮರ್ಶೆ ಮಾಡ್ಕೋಚಿ ಕೆಲವು ಎಣ್ಣೆಗಳು ಇರೆಗೆ ಕೊಡ್ತೀನಿ ಹೋಗಿ ಎಣ್ಣೆ ಅವ್ರು ನೆನಪುಂಡ ನೀವು ಹೋಗಿ ಬರ್ತಾರ ವಾ ಎಣ್ಣೆ ಬಂತಾರೆ ಇವರು ಆಯ್ತಾ ಕಾಸು ಬಾಕಿ ಉಂಟು ಅವ್ರಿಗೆ ಮನ್ಮಿನಿ ಎಣ್ಣೆ ಕೊಡಿ ಮಾತಾಡೋದು ಸಮಚ್ಚಿ ಕಾಸು ಬಾಕಿ ನಮ್ಮ ತೊಗೊಂಡು ಎಂಟು ಬಡ ಪತ್ತದು ಬಂದೆ ಐಕ್ಯಲೆ ಕಟ್ಟಿದ ಪಂಡ್ಯ ನಾರಾಯಣ ದೇವರು ನಾರಾಯಣ ದೇವರು 4 ವರ್ಷ ಬಂದೆ ಪ್ರಾಣಿ ಮಂಡೇಡು ಚಪ್ಪಿ ತಿಂಗಳು ಶೂದ್ರ ಮಂದಿರು ಎಂಕಲ್ ನಂಚಿನ ಕಾರ ಅಂಚನಿಗಳ ಎಕಡ ಪಂಡ್ಯ ನಾರಾಯಣ ದೇವರ ಕೊಂಚ ವಿಷಯ ಕೇಳಿ ಮದ್ವೆ ಆಗ್ತದ ಯಾಕಿಂದ ಈಗ ಸಂಸಾರ ಕೂಡ ಹೊರಬಿಡ್ಲಿ ಮದ್ವೆ ಸಂಸಾರ ಏನ್ ಜನ ಉಳ್ಳೇರಿ ಸಂಸಾರ ಆದ ಮದ್ವೆ ಆದ್ರೆ ಎದೇ ಜನ ಉಳ್ಳ ಯಾರು ಕೈಪಡೇರಿ ಈಗ ಇರಿಗೆ ಗುಡ ನೀಗೇನು ಒಂದು ಬರ ಬುಡ್ಕನ ಈಗ ಪೂಜೆ ಹೋಗ್ಬಾರ ಸತ್ಯನಾರಾಯಣ ದೇವರ ಪೂಜೆ ಹೋಗ್ತಾರ ಅವ್ರು ಬಾರಿ ದಯ ಕಟ್ಟು ದಯ ಕಟ್ಟು ಕಟ್ಟಣಪ್ಪ ಬಾರಿ ಮಂಡಿ ಬಾರಿ ಪವಿತ್ರವಾದ ಗಿಡ ಅದಕ್ಕೆ ಕಟ್ಟುವುದಾಗಿ ಅವು ತುಂಬ ಸುಲಭ ಅಂತ ಸರಿ ನೆನಪುಂಡಿದೆ ಅಂದಪ್ಪ ಹೇಪನಂಗ ನಮ್ಮ ಜಾನದ ಅನುಭವ ಜಾನದಾನ ಇತ್ತಂಡ ಪ್ರಾಣ ಖಂಡಿತವಾದ ನಂಗೆ ಅದನ್ನ ಒಲಿಪವರೆ ಸಾಧ್ಯ ಬಾರಿ ಮಂಡೆ ವೆಚ್ಚ ಭಯಂಕರ ಮಂಡೆ ವೆಚ್ಚ ಯಾರಿಗೆ ಮದ್ಮೆ ಬಾಗಿನ ಕಲೆ ಒಂದು ನಡುಮುಜ ಉಂಜಿ ಆತಿನೇ ಬಾರಿ ಬಂದು ಎಣ್ಣೆ ಮಾರು ಅವಳ ಮಟ್ಟಿ ಎಣ್ಣೆನು ಎದೇರಿಗೆ ಕಾಲತ್ತು ಕೊಟ್ಟು 5 ಬತ್ತಿನ ಕಾಸು ಒಂದು ಸಂಬಂಧ ಒಪ್ಪಿಗೆ ಪಂಡದು ಕಾಸು ಕೊಟ್ಟು ಆ ಮತ್ತೆ ಪೊನ್ನ ಅವನ್ನ ನೀರೇ ಕಾಸು ಕೊಡೋದು ಆ ಮಾರ ಪೊನ್ನ ಕಣ್ಣಂದೆ ಕಣ್ಣಂತೆ ಮಾರದ ಇಕ್ಕಿ ಏನ ಆಮೇಲೆ ಮರಳಿ ಅತ್ತನ್ನ ನಾರಿ ಅಂಚಿನ ಅನ್ಬೋದ
నీకు మధ్య ఆవిడే ಬಂದದ నీకు మధ్య ಅವ್ರ ಫ್ರೆಂಡ್ ಬಂದೆ ಮಧ್ಯ ಮಾಡ್ತೀವಿ ಮಧ್ಯ ಮಾಡ್ಬಿಡಾಗ ನಮ್ಮ ಊರ ಪಿರೋದು ಬಟ್ರೋಲ್ ಇರುತ್ತೆ ಕೊಂಚ ಕೂತು ನಾಟಕ ಆಡ್ತೀನಿ ಮಾರ ಕೊಡಿ ನಿಂತುವರ ಬಂದು ಮಾಡಿ ಮಧ್ಯ ಯಾರು ಕೊಡೇದಿ ಹೆಂಗ್ ಬೇರೆದಾಗ ಅಪ್ಪ ಕುಂಟಾಟ ಕಟ್ಟು ಅಂಚ ಮಲ್ಪುರ ಬಲ್ಲಿ ಮೋಸ ಕಡೆಗೆ ಗೆಂಡೆ ಅಪ್ಪೆಡಿಗೆ ಅದೈತೆ ಅಪ್ಪೆ ಅಪ್ಪೆ ಅನ್ನ ಬುಧಾರ್ದ ಅದಾನು ಕೈ ಕೊಡ್ತದ ಆಲಿನಿಗೆ ಬಂದ್ಕೊರುಡು ಅಲ್ಲ ಬುಧಾರ ಅಪ್ಪಿ ಅನ್ 10 ಸರ್ತಿ ಲೆಪ್ಪಲೆ ಬಾಕಿದಲ್ಲಿ ಬಂದ್ಬೇರೆ ಅಕ್ಕಿ ಎಪ್ಪಿ ಅವನು ಅಂಚದು ಲೆತ್ತು ಸಾಧಿಸೋದು ಅದು ಕೆಲವು ಸಮಯಗಳು ಬೇಕು ಒಂದು ಮಗೆ ಬಿಟ್ಟಿರೋದು ಕೆಲವು ಸಮಯ ಪುರುಸೋತು ಕೆಲವು ಪಟ್ಟ ಪರಕೆ ಪುರ ಬಂಡೆ ಓಟೆ ಪುರ ಬಂಡೆ ಬಂಡದು ಈ ಬಂಡ ನಮ್ಮ ರಾತ್ ಪಟ್ಟವರೆಗೆ ಬಂಡೆ ಏತ್ ಮಲ್ಲ ದೇವಸ್ಥಾನ ಉಂಟ ಆದಿ ದೇವಸ್ಥಾನ ಪೂರ ತೆಗಿಗೆ ದೇವರು ಜೋಗ ಒಡೆಗೆ ಗೊರಿ ಆರು ನಮ್ಮ ಜಗದೀಶನ್ನೇ ಬೇರ್ದ ಕಸಾಯ ಗೊರಿ ಬೇರ್ದ ಕಸಾಯ ಬಾಲ ಹಾಕೊಂಡು ಆರೇ ಸರಿ ಬೇರ್ದ ಕಸಾಯ ಜೋಗುಲ ಹಾಕೊಂಡು ಪ್ರಯತ್ನ ಪಕ್ಕ ಮತ್ತೆ ಪಕ್ಕ ನಮ್ಮ ಮೇಲೆ ಯಾರು ಕಟ್ಟರು ಮಂಡಿ ಕಪ್ಪುದ ಈ ಬರ್ವಿ ಎಲ್ಲ ನೀ ದೇವಸ್ಥಾನ ಬರಲ್ಲ ದೇವರಿಗೆ ಬಂದಿ ಶನಿ ದೇವರಿಗೆ ಬಂದಿ ಎಣ್ಣೆ ಮೈತಂದ ಅಂಡ ಈ ಜೋಗುಲು ಖಂಡಿತ ಹಾಕೊಂಡು ಅಂದಿ ಅವೆಂದು ಒಂಜಿ ಗುಪ್ಪಿ ಎಣ್ಣೆ ಬೇಕಂಬ ಸ್ವಾಮಿ ದೇವರ ಜೋಗುಲನ್ನ ಬರ್ಬಿಸಿ 10 ಬಾಟ್ಲಿ ಬರ್ಬೇ ಉಂಡೆ ಬಾಲೆ ಆಡುತ್ತೆ ಏತು ಬರ್ಲ ಕಂಡ ಬಾರಿ ಸೋಕಿ ಈ ಬಣ್ಣ ನಂಬರ್ ಎನ್ನ ರೂಪನಿಂದಾಗಿ ಹೆಚ್ಚು ಬಣ್ಣ ಎನ್ನ ಹೊಡೆದಿಗೆ ಉಪದ್ರ ಅಂಚತ್ತು ನೂರಾರು ರೂಪಾಯಿನ ಹೊಡೆದಿ ನಾನು ಹೊಡೆದಿ ಆ ಮುಂಗಾಕ್ಷರ ವರ್ಣನೆ ಕೂಲಿ ಬರೋಡ್ಡನೆ ನಿದ್ದೆ ಬಿದ್ದಾಯಿ ಪನ್ನ ಬಡಿದೆ ಅಪ್ಪಿನ ಕೂಲಿದು ಅಂಡ ಈ ಗುಡಾರಲ್ಲ ಮಾಡಿದ್ದು ಅದು ಎದುರಿಗೆ ಪುರ ಕೂಲಿ ಪುರ ಅಂಚಾಗ ಭಟ್ರಾಣಿ ಅಡ್ಡ ಬಂದಿತ್ತು ದೂರ ಬಂದಿತ್ತು ಬಸ್ಟಾಂಡ್ ಬಿಡುವ ಬಂಡು ಸೈಕವಾಡ ಬಂಡ ಇಟ್ಟು ಅವು ಬಿಡ್ಲಿ ಮಗೆ ಎಲ್ಲಿ ಬೋದು ಮಲ್ಲಾಯಿ ಮಲ್ಲದು ಎನ್ನ ಹತ್ತೆ ಉದ್ದದವರು ಬತ್ತಿ ಇಟ್ಟು ಆಯನೆ ಬರೋದು ಬೀನಿ ಎಣ್ಣದ ಬಾಯಿ ಪುರ ಅಂದ್ ಆಗ ಮದ್ವೆ ಮಾಡ್ಬಿಡೋದು ಭಾರಿ ಪ್ರಯತ್ನ ಮಾಡ್ತಿದ್ದಾರೆ ಅವಚ್ಚ ಅಂಚ ಇರ್ಲಕ್ಕಂದಿನ ಅಡ್ಡಪಂಡ ನನ್ನ ಮಗ ಕೊಂಚ ಆವಡಿ ಅಂದು ಆರ ಮಗಳೇನು ಪಾತಿರಿ ಆರ ಮಗಳಿಂದ ಸರಿಯಾಗಿ ನನ್ನ ಬಂದಾಗ ಆಗ ಮೂಜಿ ಉಪವಾಸ ಮಲ್ಲ ದೇವರ ಬಂಡ ಹಿರೇಗಾದ ಬಂಡ ಹಿರೇಗಲ್ಲ ಅಂತ ಮತ್ತೆ ಹಿರೇಗ ಬೇಜಾರ ಅವೆಂದು ಉಜ್ಜಯಿನ ಗುರು ಹೋಗಿನೇ ಅವಳು ಎಣ್ಣೆ ಮಾರಲು ದಿನೇಶ್ ಅಂತ ಉಂಟು ಆ ದಿನೇಶ ಕಡ ಬಂಡದೆ ನಮ್ಮ ಮಗ ಗೊನಿಬೋದು ಬರ್ತಾರೆ ಆರು ಎಂಕಲ್ಲನೆ ಕೊಡತ್ತ ಗಾನಿಗೆ ಕೊಡತ್ತ ಗಾನಿಗೆ ಕೊಡ ಬಂಡಾಗ ಬಯಲು ಚಲ್ಲತ್ತು ಆ ಗಾನಿಗೆ ಕೊಡೋನು ವೈದ್ಯರು ಒಪ್ಪಿಸದೇ ಬೇಕಂದ್ರೆ ಅಯ್ಯೋ ದೇವರೇ ಆ ಗಾನಿಗೆ ರೀತಿ ಇರ್ದಾಂಡ ಏರೆಲ್ಲ ಇಲ್ಲದಾರ ಪಕ್ಕದ ಅಂಚನ ಅವಸ್ಥೆ ಅದು ಅಂಚ ಆ ಉಜ್ಜಯಿನಿ ಇರಲಿಲ್ಲ ಈ ತಾಮಿಳ್ನಾಡು ಸಂಬಂಧ ಭಾರಿ ಪೊರ್ಲ ಗಂಟೆ ಕೊಟ್ಟು ಮೇಲೆ ಇರಾ ಗಂಟೆ ಕಣ್ಪೆ ಸುಳ್ಳು ಬಂಡ ಯಾನಿ ಸೈತೆ ಹೋಗಲ್ಲ ಹೌದೇ ಆತು ಪೊರ್ಲ ಗಂಟೆ ಕೊಟ್ಟು ಆತು ಗುಣ ನಡೆತದ ಅದೇ ಒಂದು ತೂದೆ ಇಡೀ ಅನ್ನ ದಿನ ಕಳೆಯುತ್ತಾರೆ ಗಾಯಿಗೆ ನಮ್ಮ ಸಂಸಾರ ಪೊಣ್ಣ ತೂತೇನೆ ಎತ್ರನಾಜಂದು ಮುಜಂತರ ಮಂತ್ರಿ ತತ್ರ ದೇವತಾ ಪೊಣ್ಣನ ಮಂತ್ರಿಗೆ ಪಡಪತ್ತದೇ ಯಾನು ತತ್ವೋಡದಂತೆ ಚಿತ್ತೋಡು ಎತ್ರನಾಜಂದು ಆ ಪೂಜೆಗೆ ಆಯ್ತಿದ್ರೆ ಪುಣ್ಣ ಅಲ್ಲ ಇಲ್ಲಾಗಿ ಪ್ರಮಂತೆ ತತ್ರ ದೇವತಾ ಅಲ್ಲಿ ದೇವಿ ದೇವರನ್ನ ಅಂಡ ನಂಗೆ ಬೈತು ದೇವರಿಗೆ ಗೊತ್ತಿಗೆ ಅಂಚ ಆ ಚೈತಗಳು ಬೈತಿನ ಎನ್ನ ಬಾಲೆ ಅಲ್ಲ ಮರಮಾಲು ಎನ್ನ ಮಗಳಿಗೆ ಸಮಾನ ಎನ್ನುದು ಅಲ್ಲಿನೇ ತೂಗು ದಿನೋಡು ಕಲಿಯನ್ನೇ ಯಾನು ಅಂಚ ಅಂದು ಅಲ್ಲಿಂದಾಲೆ ದೂರ ಬಂದಿನ ಆ ಎನ್ನ ಮಗ ಮಂಗ ಪಂಡೆ ನಮ ದಾನಮೀನು ಬಣ್ಣಂದ ಸಾಗಿದ್ದಾರೆ ಕಂಡ್ಬಿಡಕ ಆ ಜೋರದ ಪಾತ್ರೆ ಇದು ಅಮ್ಮೇಲೆ ತೂಗುಳ್ಳಿ ಹೊರಗೆ ಬೆಳೆ ಹೋಗಿ ಅಂಚ ಮನುಷ್ಯ ಫಲ ಉಪಕಾರಿಯಾಗುತ್ತದೆ ಅಭೈದಿನ ಬಾಲನ ಉಪಕಾರಿ ಮಾಗೆ ತಮ್ಮಲ್ಲಿ ಸೇವೆಯನ್ನು ಭಾರಿಗಡ್ಡೆ ಮಾಡ್ತಾರೆ ಇದು ಹೋದಲ ಅಪ್ಪ ಇಲ್ಲದೆ ಆಟಿ ಮೂಲರತ್ತು ನಿತ್ಯ ಅಪ್ಪ ಬಂದು ಅಪ್ಪ ಬಂದು ವರಣಿಯನ್ನು ಮಾಡ್ತಾರೆ ನನ್ನ ಗುಡಗಿನ ಅಪ್ಪಿನ
ಮನಮಲ್ಲಿ ತುಂಬರು ಅಲ್ಲಿ ನಡ್ಕೊಂಬರ್ರಿ ಅಭಿಜ ಇಂದ ಮಾರಾಜ ನಿಲ್ಲಕ ಭರತಗಾರದಲ್ಲತ್ತು ಆ ಹೊಸಗಾರದಾದ ಅದು ನಡ್ಕೊಂಬರ್ರಿ ಅಭಿಜ ಹೋಯ್ ಬಲ್ಲ ತಿರುಮಲ ಅಂಜ ಹೋಯಿನಗಳು ಅವನ ಇನ್ಯಾನು ಬರ್ಬಿಡಿ ಇನಿ ನೀವು പോലെ ಎಲ್ಲ ದಿನ ವರ್ಪೆ ಬಂದದು ಬನ್ನಿಯಕ್ಕೆ ಪಲ್ಲಕ್ಕಿನವರು ಗುಡಿಯ ಎನ್ನ ಗುಡಿದಿನ ನಡಪರ ತಿಂಗಳು ಮುಗಿಯಲು ಮುಲ್ಲ ಇರಬೇಕೆ ಓಡೆ ಪಲ್ಲಕ್ಕಿ ಹೊಡೆದು ಬೈದೆ ನರಳಬೇಂಜರತ್ತ ಓಡೆವ ಕರೆಯ ಮಾಡೋದು ಅಲ್ಲ ಬರ್ತೀನಿ ಓ ಬರೋದು ಈ ಜನದಲ್ಲಿ ಕೆಪ್ಪೆಗಾಗಿದ್ದೀನಿ ಎನ್ನ ಮಾರ್ಮಾರು ಬಂದಾಗ ಅರೆ ಮಂಡೆ ಚಾನ ಅತಿ ಚಾನ ಸುಶೀಲ ಓಡಿಸುತ್ತಿಲ್ಲ ಬಾಯ್ ಮುತ್ತಿ ಸುಶೀಲ ಬಾಯ್ ಮುತ್ತಿ ಸುಶೀಲ ಈ ಪಾತೆರ ಬಿಟ್ಲಿ ಓಡಿಸುತ್ತಿಲ್ಲ ನಾನು ಬಾಯ್ ಬಂದಿಲ್ಲ ನೀರು ಬಾಯಿ ಮುಚ್ಚಿ ಬಂದಾಗ ಕೂಡ ಮಾತಾಡೋದು ಆಗ ಕರ್ಕೊಂಡಲ್ಲ ಪಿಡಿಸಿಟ್ಟಲ್ಲ ಮುಂದಾದ ಬಂದೀನಿ ಈ ನಡೆದವರು ಬರೋದಿಲ್ಲ ಪಲ್ಲಕ್ಕಿನ ಬಗ್ಗೆ ಏನು ಓಪನ್ ಗುಮ್ಮನತ್ತೆ ಮರದರಿಗೆ ತುಂಬಿ ಹೋಗಿರ್ಬೇಕು ಗೊತ್ತು ಅವು ಗೊತ್ತಿರಲಿಕ್ಕೆ ಒಂದಿ ಇಟ್ಕೊಂಡ ಬರ್ಲಗಂಡ ಬಾಲೆಯನ್ನ ಮರಮಾರು ಇಲ್ಲ ಮಕ್ಕಳು ಒಂದು ಘಾತಗಾತ ತೆಕ್ಕಿಲೇನ ಉದ್ದಾರ ನೋಡು ಈಗ ಗಾದ ಗೊತ್ತಾವೇನೋ ಅವಸ್ಥೆ ಕೇವಲ ಗಾಡ ಗಂಜಿಗಡದ ಬೇಜನಗ ಬೈದಾನು ಬಾಯಿ ಮುಚ್ಚಿ ಒಂದು ಏನು ಪಲ್ಲಗಿ ಈಗಲೂ ಹೊರಡುತ್ತರು ಆ ಪಲ್ಲಗಿ ತುಲ್ಲಿನ ಅಂಗವಿಕಲಿ ದೈಹಿಕ ಬಂದ ಬಂದು ನಾನೇ ಎಟ್ಟೆ ಮರಮಲ್ಲಿ ಬಲ್ಲ ದೂರಿಯರಿಗೆ ಆಗ್ಬೋದು ಅದೇ ಜಾಗ ಮಗೆ ಮಗ ತಾನು ಮನೆ ಕುಂಬರಮನೆ ಕುಂಬರಾತನಿದ್ದು ಹತ್ತದೆ ಮಗ ಈ ಬೋತಿನ ಭರಣಿ ಪಲ್ಲಗಿ ಬಂದು ವೈದ್ಯನಿಗೆ ಕೋಡೆ ಇನಿ ಬಂದು ಮುಟ್ಟೋಡುತ್ತರು ದಾನ ಬೈಕೆ ಮಂಡದ ಈದು ಮಂಡೆ ಬೈಕಲ್ಲಿ ಯಾನೆ ಇಟ್ಕೊಂಡಾಗ ತಾನು ಮಾಮಣ್ಣ ಕುಮಾರದೇನು ದಾನ ಭರಣಿ ಒಡೆ ಬಗ್ಗೆ ವೆಂಕಟಾಚಲಾಧಿಪತಿ ಹತ್ತದೇ ಮಗ ಮಗ ಒಂದು ದಾದ ದಾದ ಒಂದು ಇವರೇ ಉಜ್ಜನಪುರದರಸು
ಬಾರಿ ಕಲ್ಲದ ಮಗೈ ಮಾಮಣ್ಣ ತಾನೇ ನಮನೇ ಇಲ್ಲ ನಮ್ಮ ಟಾಂಕೆ ಅಂದ ನಮಗೆ ಆ ದೇವರನ್ನ ಅನುಗ್ರಹ ಇತ್ತು ಮಾಮಣ್ಣ ಬೇರೆ ನಮ್ಮನೆ ಟಾಂಕಗ ಆವಂದೇ ಬಾರೆ பொண்ண மனசு பண்ணி ನಾವು ಏರ್ಪಡಾವೆ ತೆರೆಯಲಿಗೆ ಸಾಧ್ಯಗೆ ಒಂದು ಕಕ್ಕೆಯನ್ನು ಓಲಿ ಹತ್ತಿರ ಪೂರುದು ಓಲಿ ಮೀನ ಪೆಕ್ಕೆಯನ್ನು ಓಲಿ ಆಂಡ ಒಂದು பொண்ணನ ಹೃದಯದ ಮನಸ್ಸಾದ ತೆರೆಯಲ ಸಾಕ್ಷಿಗೆ ಅಂಚಿನವರಿಯನ್ನ ಮರ್ಮಲಾಂಗಿನ ಈ ಕೈಪಾದಂಗಿನ ಅರೆನು ನಮ್ಮ ಇಲ್ಲಡಗತ್ತದ ಪುನೀರ್ವರ್ಗಾನ ಬಂದಲ್ಲ ತಮಗ ಒಡೆ ಸಾಧ್ಯ ಪಲ್ಲಗೆ ನಂಕಲವರಿಗೆ ಕೇಳ್ತಾ ಇರಲಿ ಕಾಮಲಿನ ನಗರದ ರಾಜೈನ ಅದು ಚಂದ್ರದೇವ ರಾಜಿ ಆಟಗೆ ಅನ್ನದ ಈಗದ ಮಾತ್ರ ಸಾಕಣ್ಣ ಬಲ್ಲಗೆ ಬಾರೆ ಬಾರೆ ನಿನ್ನ ಮನಸ್ಸು ಆ ದೇವರ ಲೆಕ್ಕಂತಿನ ಅಂಚನೆ ಆವಡು ಆ ದೇವರಿಗೆ ಏರು ಭಕ್ತಿಯನ್ನ ಮನಸಾರೆ ಒಂದು ಪೂರ್ಣ ಮಾಡಿ ಸಂತೋಷವನ್ನು ಬೇಡ ಅಂಚನೆ ಈಯಾರೆ ಗಂಜೆ ತಿಳಿಕೊಂಡು ಯಾರು ಸಂತೋಷ ಪಡುವೆ ಆಯ್ನಾದ ಬೇಗ ಬೋದು ಅರಸುಳ್ಳ ಅಪ್ಪನಿಗೆ ಬರ್ಬೇಕಾಗಿತ್ತು ಮರ್ಮನ ಮನಸ್ಸಿನ ವಿರೋಧಾವರ ಬರಲಿ ಮರ್ಮಲೆಯನ್ನ ಮರ್ಮಾಮನದಲ್ಲಿ ಇದನ್ನ ಬಾವಿಗೆ ಆ ನರಮಾಣಿ ಕೈಗಾರಿಕೆ ಉಪ್ಪುನೀರು ಗೋಡೆಯ ಬಣ್ಣದ ಅರಸುಳ್ಳಕ್ಕೆ ಎಂದ್ರೆ ಸ್ವಾಮಿ ಪರಾಗು ರಾಜ ಪರಾಗು ಅಲ್ಲಿ ಒಂದು ಕೈ ಬಗ್ಗೆ ಕಾಲ್ವತ್ತರಮಣ್ಣ ಅಂತ ಕೇಳಿರಿ ಅರಸರೇ ತಪ್ಪಾದ ಕೊಡತ್ತೆ ನಾನು ಕೈಗಾರಿಕೆ ನರಮಾಣಿ ಕುಳಿಲಡಗಂತದ್ದು ಉಪ್ಪುನೀರು ಗೋಡೆ ಅಂತ ಎನ್ನಗ ಇಸಟ್ಟನೆ ಕೇಳುತ್ತೇನೆ ಆಗ ರಾಮಣ್ಣ ಅಂತಿನ ಸೌಭಾಗ್ಯ ನಿಕ್ಕದಿಗಿಂದ ಐದು ಮಲ್ಲ ಪುಣ್ಯವಂತಿ ಒಳ್ಳೆಯ ಬಣಿಗೆ ಎಕ್ಕಿದಿಗಿದ್ದೆವು ಆಯ್ದ ಗೋಡಿನ ಗೋತ್ರ ಸಂಕಲ ಎಟ್ಟಾಲ ಮಂಡಲಕ್ಕ ಆಶೀರ್ವಾದ ಬಂದು ಕೊರಿಯಲು ಆಯ್ನಾದ ಬೇಗ ಬೋಪೆಯ ಉತ್ತಮವಾಗಿ ಕೈತಾರ ಸ್ನೇಹಿತನೇ ಸ್ನೇಹಿತನೇ ಅಳತೊಡದಿರು ಜನಗೆ ಕಡೆಗೊಂದಿ ವಿಕ್ರಮನು ಶಿಲ್ಪಿಯಾರೆಂದು ಮರ್ಮವಿರಲಿಬೇಕು ಕರ್ಮ ಹರಿಯುವರಿಗೋ ಮರ್ಮವಿರಲಿಬೇಕು ಕರ್ಮ ಹರಿಯುವರಿಗೋ ನಮಗೆನ್ನು ಆಪ್ತರು ನೀವು ಎಕಡಿ ದುಡುಕು ನಗರ ದಾದನಾಂದಿನಿಯ ಮರ್ಮಲಡ ಬಾರಿ ಜೋರು ಬರ್ತಾರೆ ದಾದ ಮಲ್ಪನು ಬಂದಿಗೆ ಅಂಡ ಇತ್ತೆ ಈ ಬೋದು ಬಂದಾಗ ತಿಳಿತೊಂದುಲ್ಲ ನಲಿತೊಂದುಲ್ಲ ಭಾರಿ ಸಂತೋಷಡು ಬರೋದಿಲ್ಲ ಅಂತ ಅನಿಸ್ತದೆ ಯಾರು ಅಂದಾಜು ಮಲ್ತ ಈ ಓದಿನ ಕೆಲಸ ದೇವಾಗ್ತದೆ ಖಂಡಿತವಾಗಲ್ಲ ಅಂಡ ನೀನು ಮಾತಾಡ್ಕೊಂಡು ಬರಿಸುವೆ ನಿನ್ನ ಎಂತೆ ಕೊಂಡಾಡುದು ಮಕ್ಕಳಿಗೆ ಇಂದು ತೆರೆಯಂದು ಬಲ್ಲಿ ಎನ್ನ ಆತ್ಮಮಿತ್ರಿ ಅಂದಪ್ಪ ಆಂಡ ಯಾನ್ ವಿಕ್ರಮೇ ಬಂದ ವಿಚಾರ ನಿನ್ನ ಮರ್ಮಗಳ ನಿಕ್ಕಲ ತೆರಿವು ವಿನಃ ನಿಂತ ಬೈದಿನ ಕಷ್ಟ ಪರಿಹಾರ ಆಯ್ಕೊಂಡ ಯಾನೇರೇ ಕೊಟ್ಟ ಏರಿಗಳ ತೆರೆದು ಪರಿಹಾರೇ ಬಲ್ಲಿ ಈತ ರಕ್ಷಣೆ ಮಕ್ಕಳು ಏನನ್ನ ಕಾಪಾಡೋಡು ಗಾಡಿಗೆ ಕಾಪಾಡೋಡು ಮಕ್ಕಳಿಗೆ ಅನ್ನೋದಕ್ಕೆ ಅರಸಲೇ ಕೈ ಕಾಲದಂತೆ ಸಾಧಿ ಬೀಜ ನಿಂತಿನ ಈ ನರಮಾಣಿನ ನನ್ನ ಮರ್ಮಲಾಯಿ ನಿಂತಿನ ಬಾಲೆ ಇಡೆಗೆ ಗೊತ್ತಾಗಲ್ಲ ನಾಗನ ಬಾಯಿಡು ಜೋರಾದ ಪೋಡು ಎಂದು ಕ್ಷಮೆ ಕೊಡಿಯರು ಮನುಷ್ಯ ಕರ್ಮ ಮಾತ್ರ ಧರ್ಮೋಣಿ ಬದಿ ಕೊಡಿಯರು ಕರ್ಮಣ್ಯ ವಾದ್ಯಗಳು ಮಾಮಲೇಶು ದಾಚಾನ ಮಾ ಕರ್ಮ ಫಲ ದೋಷವಾಗಿ ಆ ಕರ್ಮ ಮಧ್ಯೆ ದೇವರ ಫಲ ಕೊಡ್ತಾರೆ ಅಂಚಿನ ಸಮಕಾಲದ ಸಾಧಿ ಬೀಜಿನ ಹೋಯಿನ ಈ ರಮಣ್ಣ ಗಾಣಿಗೆ ಅದರಲ್ಲೇ ಈ ಅರಸರು ಪಂಡಿನೇರ ಪಂಡಿಯರ ಬಲ್ಲಿ ಬರೋದಿಲ್ಲ ಸತ್ಯ ಖಂಡಿತ
ಖಂಡಿತವಾದ ಬಂದ್ಬಿಡಿ ಹಾಗೆ ಕರ್ಮ ಕರೆಯುವ ಹೊರಗೆ ಮಂದಿನ ಕರ್ಮ ಎದರಿನ ಉಂಡ ಅದರಿನ ಮನುಷ್ಯನ ಭಾಗವನ್ನ ಉಂಡಿ ಅಂಚಾದ ದೇವೇಶ್ವರನ ಋಣಾತಿ ಖಂಡಿತವಾದ ಬಂದ್ಬಿಡಿ ಅಂದ ನಾನೀಗ ಒಂದು ವೇಳೆ ಯಾನಿ ನಿನ್ನ ಇಲ್ಲಡಿ ಕುಳಿದು ನುಪ್ಪುದಿನ್ನ ಎಲ್ಲ ಲೋಕದಾನೆ ಬಂದ ಅರಸಲೆ ಗಾಣಿಗನ ಇಲ್ಲಡಿ ವಿಕ್ರಮಾದಿತ್ಯ ಅವರು ಕುಳಿದು ಋಣಸ್ವಾಮಿ ಅಂತ ಅಪವಾದ ಎಂದು ಬರೆಯಲಾಗಿದೆ ನಿನ್ನ ಋಣವರಿಯರಲ್ಲಿ ಅದಕ್ಕೆ ಚಾಕರಿ ಮತ್ತು ಕೊಡುವ ಅರಸಲೆ ಕೈಗೆ ಕಾಲಿದ್ದು ಕೇವಲ ಒಂದು ತುಂಬು ಜೀವನ ಬಂದದ್ದು ಸತ್ಯ ರಾಮಣ್ಣನಾಡಿಗ ನಿನ್ನ ಇಲ್ಲಡಿ ಅನ್ನು ಧರ್ಮದ ಉಪದಿನ ಸತ್ಯ ಸಾಧಾರಣದಲ್ಲಿ ಕಚ್ಚೆ ಬರಲಾಗ್ತದೆ ಸತ್ಯ ಸತ್ಯ ಈ ಗಾನದ ಕೊಟ್ಟೆ ಅಡಿക്കുന്ന ರಾಮಣ್ಣೆ ಇದಕ್ಕೆ ದಾದಂತ ಕಚ್ಚೆ ಕೊರಡು ಸ್ವಾಮಿ ಆಟಲ ಹಿತವಚನ ಕೇಂದ್ರಿನ ಮತಿಯಂಗೆ ಬೈದನು ಇನ್ನ ಹಿತವಚನಗಾದ್ರ ಮತಿವಂತಾಗಿಂದಿನ ಯಾರು ಓಲೆ ನಿಮಗೆ ನನ್ನ ಗಾನದ ಜಿಡ್ಡೆ ಉಂಟು ಆ ಜಿಡ್ಡೆಗೆ ದುನ್ನಗುದಿ ನನ್ನ ಕಲ್ಲುಗಲಕ ಇರೇನು ಕೊಲ್ಲವೇ ಗಾನ ನೀರದೇವೇ ದೇವರೇ ನಿನ್ನ ರಕ್ಷಣೆ ಮಾಡ್ಬೇಡು ಅದರ ನಂಗು ಮಾತಾಡೋರು ನಿನ್ನ ಬುದ್ಧಿನಿಯನ್ನು ಹೆಚ್ಚಿಗೆ ಈ ಕೊರಿತ್ರ ಚಾಕರಿಯನ್ನು ನಿಭಾಯಿಸಲೇ ಎಲ್ಲ ಲೋಕಪರ್ಯದ ಸಾಧ್ಯತೆ ಕಾಣದೇನ ಗುರು ದಿಟ್ಟಿಗೆ ಬಂದ ಅಪವಾದಿ ಎಂದು ಬರೆಯಲು ಸಾಧ್ಯತೆ ಈ ಕುರಿತ ಚಾಕರಿ ನನಗವಾದಿ ಗಾನದೇವರೇ ಅವರು ಓಲನೆ ನಿನ್ನ ಕಾಣದಿಟ್ಟೆ
ಆ
ಪಂಡ ಚಂದ್ರಶೇನ ಮಹಾರಾಜರು ಆತ ಪೊರ್ಲುಡು ರಾಜ್ಯವು ಆಳೊಂದು ಅದನ್ನ ಮೋಗದ ಮಗಲ ಯಾನೆ ಪದ್ಮಾವತಿ ಪಂಡು ಆಚಾರ ವಿಚಾರ ನಡೆ ನುಡಿ ಮಾತಾ ಎಂದು ಕಲ್ಪಾದೇರು ಅಪ್ಪೆನಾತಿನ ಮಗನಾಯ್ನ ಏನನು ಅತಿ ಪ್ರೀತಿಡು ಮೋಕೆಡು ತಾಂಬದು ಮಲ್ಲ ಮಲ್ತೇರು ಯಾನು ಇಲ್ಲೇ ಹೋದ್ ಮಲ್ಲ ಏನಪ್ಪಗ ಏನನ್ನು ಗುರುಮಠಕ್ಕೂ ಕಡಪಡು ಕುರಿಯರು ಎನ್ನಪ್ಪಾದು ಅಲ್ಪ ಬೋಡು ಬೋಡಿನ ವಿದ್ಯೆಯನ್ನು ಪೂರಾ ಕಲ್ತೆ ಸಂಗೀತೋಡಿ ಎಂದು ಭಾರಿ ಆಸಕ್ತಿ ಮುಂದೆ ಕಿರಿನ ಎನ್ನಪ್ಪಾಗಿ ಸಂಗೀತ ಅಭ್ಯಾಸ ಎಲ್ಲ ಮಲ್ಪಾಯರು ಸಂಗೀತೋಡು ನಾನಾ ರೀತಿ ಉಂಡುಗೆ ಐಟು ಮೇಘ ಮಂದಾರ ರಾಗ ಪಣ್ಣನಾಂಡ ಎದುರು ವರ್ಷ ಬರ್ಪುಡಿಗೆ ಮನೆಯ ಮಾರುತರಾಗೋಡು ಪದ ಪಣ್ಣನಾಂಡ ಗಾಳಿ ವರ್ಷ ಬರ್ಪುಡಿಗೆ ಅಂಚಿನಿ ದೀಪಕಮಾಲ ರಾಗ ಪಣ್ಣನಾಂಡ ತೆಕ್ಕುಬೋಯಿನ ದೀಪರು ಕುಡರು ಪೊತ್ತುಡುಗೆ ಅಪ್ಪಗೆ ಎನ್ನ ಮನಸ್ಸುಡೋಕೆ ಆಸೆ ಪುಟ್ಟುಂಡು ಸಂಗೀತ ವಿದ್ವಾಂಸ ಆಯ್ನಾಯಿ ಏನು ದೀಪಕಮಾಲ ರಾಗವನ್ನು ಪಾಡುದು ತೆಕ್ಕುಬೋಯಿನ ದೀಪರು ಪೊತ್ತವೆರ ಅಲ್ಲೇ ಮದುವೆಗಳು ಪಡುದು ಯಾನಂತಿ ಶಪಥಲಾ ಮಲ್ತೆ ಏಳು ದೀಪಕಮಾನ ರಾಗರು ಪಾಡುದು ತೆಕ್ಕುಬೋಯಿನ ದೀಪರು ಪೊತ್ತವೆರ ಅಲ್ಲೇ ಮದುವೆಗಳು ಪಡುದು ಯಾನ ಗುರುಮನ ಮೊಟ್ಟೊಟ್ಟು ಅರಮನೆಗೆ ಬರ್ಪುನ ಪೊಟ್ಟುಡು ಎನ್ನ ಅಪ್ಪಾಜಿ ಪಂಡೆ ಪಾತರಂಡವದಾದ ಮಗ ಪ್ರಾಯವಂತಿ ನಡಿನ ಮದುವೆ ಮಕ್ಕಳು ಪಡುದು ಅಂಡ ಎನ್ನ ಅಪ್ಪಾಜಿಗೆ ಎನ್ನ ಮನಸ್ಸನ್ನು ಆರು ತಿರಿಯನ್ನಾರು ಆದುಕೊಳ್ಳು ಅಪ್ಪಗ ಒಂದು ಪೊನ್ನನ ಮನಸ್ಸನ್ನು ತಿರಿಯರ ಏರಿಲ್ಲ ಸಾಧ್ಯ ಇದ್ದಿಗೆ ಒಂದು ಕಕ್ಕಿರಂಡಲ ತೋಲಿಗೆ ಅತ್ತಿದ ಪ್ರಯೋಂಡಲ ತೋರ ತಿಕ್ಕುಗೆ ಅಂಡ ಪೊನ್ನನ ಮನಸ್ಸನ್ನು ತಿರಿಯರ ಬಾರಿ ಕಮ್ಮ ಉಂಡು ಅಪ್ಪಗನಿ ಎನ್ನ ಅಪ್ಪಾಜಿಗೆ ಎನ್ನ ಮನಸ್ಸು ಬಿತ್ತಿನ ಯಾನು ತಿರುಪೈನ್ಯಾನು ಅಪ್ಪಾಜಿ ಯಾನು ಒಂದು ಸಾಮಾನ್ಯ ಪುರುಷನ ಯಾನು ಮದುವೆ ಪೂಜೆನು ಪಂಡೆ ಎನ್ನ ಒಂದು ಶಪಥ ಉಂಡೂರು ಪಂಡೆ ಎನ್ನ ಅಪ್ಪಾಜಿ ಪಂಡೇರು ರಾಧಮಗನಿನ ಶಪಥ ಪಂಡೇರು ಅಪ್ಪಾಜಿ ಯಾನು ಸಾಮಾನ್ಯ ಒಂದು ಪುರುಷನ ಮದುವೆ ಪೂಜೆ ಸಂಗೀತ ವಿದ್ವಾಂಸ ಆಯ್ನಾರು ಏನು ದೀಪಕಮಾನ ರಾಗವನ್ನು ಪಾಡುದು ತೆಕ್ಕುಬೋಯಿನ ದೀಪವನ್ನು ಪೊತ್ತವೆರ ಮದುವೆ ಪಂಡೆ ಎನ್ನ ಅಪ್ಪಾಜಿಗೆ ಭಾರಿ ಸಂತೋಷ ಅಂದು ಅಪ್ಪಗ ಆರು ಒಂದು ಕಂಬದ ಮಿತ್ತು 7 ಮಾಳಿಗೆದ ಮಹಲನ್ನು ಕಟ್ಟದು ಎರಡು ಪಿಲ್ಲಾಯರು ಎನ್ನ ಚಾತ್ರಿಗೆ ಗೋಡಾದು ಚಾತ್ರಿಗಲ್ಲ ನೇಮಕ ಮರ್ತೇರು ಅಕ್ಕಲ ಸೇವಡಿ ಅಕ್ಕಲ ನಿರಂತರವಾದ ಸೇವಡಿಯನ್ನು ಖುಷಿನು ಪಡೆಯಿನಾರು ಇನ್ನು ಅಂಚನೆ ಕಡೇಶ ಜಿತ್ತಿನಾರು ಪುರಾಣಿ ಕಟ್ಟದ ಲಕ್ಕಲೆ ಕಾಣಿ ಸುತ್ತ ತುಪ್ಪೆನ ದೀಪ ಕೊಟ್ಟನುಂಡು ಖಂಡಿತ ಬಾಕಿದ ತುಪ್ಪೆನೆ ಅಬ್ಬಬ್ಬ ದಾದ ಅಕ್ಷರೇ ಒಂದು ಸುತ್ತಮುತ್ತ ಪಟ್ಟಣದ ದೀಪಲೇ ದೀಪಲು ದೀಪಗಳ ಸಾಲೇ ಸಾಲು ಖಾಲಿ ದೀಪಲು ಮಾತ್ರ ಹತ್ತು ಸರಿ ಕಿವಿಗೊತ್ತು ಕೇಳಿದಂಡ ಎಂಜಿನ ಆಕಳಕ್ಕೆ ಏನೊಂದುಂಟು ನೆಟ್ಟೆ ಗೊತ್ತಾಗ್ಬಿಡು ಎಲ್ಲವರಿ ಸಂಗೀತ ವಿದ್ವಾಂಸೆ ಎಕ್ಲ ಈ ಕಾಮಲಿದಾನವರು ಬೈಲಿರು ಪಂಪನವರಿಗೆ ಸ್ಪಷ್ಟವಾದ ಆ ದೇವರಿಗೆ ಎನ್ನ ಮನಸ್ಸಿನ ಆಕಾಂಕ್ಷೆ ತಿಳಿದಾಗ ಅನ್ನ ಅಂದ ಎನ್ನಟಿಗೆ ಅನ್ನು ಪಾತಿರಂದು ಸಮಯ ಕರಿಣಂದ ಆ ಸಂಗೀತ ವಿದ್ವಾಂಸರು ಈ ಊರಿನ ಬಿಟ್ಟು ಬೇತ ಊರಿಗೆ ಹೋಗಲು ಸಾಧ್ಯ ಉಂಟು ಅಂಚವರ ಬಲ್ಲಿ ಓಡಾದು ಎನ್ನ ಕೆಲಸದ ಕುರುಳೆರಕ ಅಕಲಡನೆ ಲೆಕ್ಕದು ಅಕಲಡನೆ ಪಾತಿರಕ ದಾಸಿನಗ್ಲೆ ಓ ದಾಸಿನಗ್ಲೆ ಇಂಚುವಲೆಗೆ ರಾಜಮ್ಮ ರಾಯಲೆತ್ತರು ತುಯ್ಯರಡಿಗಳು ಅಲ್ಪ ಅಲ್ಪ ತುಂಡಲ ದೀಪಲೇ ದೀಪಲು ಖಾಲಿ ದೀಪ ಮಾತ್ರ ಆಗ್ತದೆ ಆಯ್ತ ಒಟ್ಟಿಗೊಂದು ರಾಗಲಕ್ಕೆ ಏನೊಂದುಂದಕ್ಕ ಮಿಗಿಲಿಗೆ ಏನೊಂದುಂದಕ್ಕ ಆ ಪದಪಂಪುನ ಏರು ಪಡೆದು ಕೂದು ತೆರೆದು ಅರೆನಿಡಿ ಎತ್ತದು ಬರುವರ ಆವು ಬೇಗ ಹೋದು ಅರೆನು ಎತ್ತದು ಬಲೆ ಇಲ್ಲಿ ನೋಡಲು
ನಿದ್ರೆ ಈ ಅಮ್ಮ ಲೆಪ್ಪನಾಗ ಯಾನ್ ಓಡಿದು ಪೋಯ್ ಅಂದು ಪಾಯಸಲ ಇತ್ತು ಅಂಚಾದ ಎಡ್ಡೆ ನಿದ್ರೆ ಬರ್ತಿತ್ತು ಅವೇ ಓಲನ್ನು ನಾಡದು ఆయన రాగకి ఏమనగా భయమారు ఆయన రాగ ఉంతానే దుమ్మే ನಮ್ಮ ఆయన పోదు నాడు ಒಂದು ವೇಳೆ ರಾಗ ಉಂಟಾನ ನಮ್ಮ ಈ ನಡು ರಾತ್ರಿ ಓಲನ್ನು ನಾಡು ಅದಕ್ಕೆ ಬೇಗ పోయి ನಮ್ಮ ರಾಗ ಉಂತಾನೆ ದುಮ್మే ನಮ್ಮ పోయి ಏರಿಗೆಲ್ಲ ಬತ್ತ ನಾಡು ನಾಡಿದ ಸಾಕಾಡು ಓಲ್ಲ ತೋರಿದ್ದು ನನಗಾದ ಮಾಡ್ಕೊಂಡು ನಮ್ಮೊಂದು ಕೆಲಸ ಮಾಡ್ಕೊಂಡು ಆ ರಾಮಣ್ಣ ಗಾಣಿಗೆ ಕೊಟ್ಟೆ ತೋದಲ್ಲ ನಮ್ಮ ಅಡೆ ಪೋಯ್ ಅವನಿಗೆ ಏನೊಂದುಂಡಿಯಾ ಅಂದು ಅಲ್ಲಿ ತೂಪಿಂದಾದ ಮೇಲೆ ಕೈ ಇಟ್ಟು ಕಾರಿದ್ದು ಕಲುವೆ ಅಂದೆ ಈ ವಿಷಯ ಅಮ್ಮಗ ಗೊತ್ತಿದ್ದು ನಮ್ಮ ಹೋದ ಅಮ್ಮಗ ಹೋದ ಪಂತ ತಿರುಗಿದನ್ನ ಹರಸಿ ಬಳಿಗೆ ಒಂದು ಬೇಲಿ ಇವನ ವಾಸೆಯ ಚೋರಿ ಮಾಡಿದ ಗಂಡನವನು ಅಮ್ಮ ಕೇಳು ನಿಮ್ಮ ತಂದೆಯು ಅವನ ಕೈಗಳು ಕಡಿಸಿ ಹಾಕಿದರ ನೀ ಕೇಳು ಅಮ್ಮ ಕೇಳು ಅವ ಗಂಡನು ಅಮ್ಮ ರಾಗಪಾಡಿನ ತೂದು ಬತ್ತ ಆಯ್ಗ ಕೈ ಇದ್ದಿ ಕಾರಿದ್ದು ಆಯ್ಗ ಕಲ್ವೆ ಅಮ್ಮ ಆಯ್ನ ಲೆಕ್ಕ ಬರದೆ ಸಾಧ್ಯ ಮಿತ್ರ ಆಯ್ತು ಕೈ ಉಂಟ ಕಾರು ಉಂಟಂತೆ ಅನ್ನೋ ತುದು ಬರ ಕಡಬತ್ತೀನಿ ಅಟ್ಲೆ ತುದು ಬರ ಕಡಬತ್ತೀನಿ ಅಮ್ಮ ಆಯ್ಗ ಆಯ್ನ ಕೈ ಕಾಲು ಕಡ್ತಿ ನಮ್ಮ ಅರಸು ಆಯ್ಗ ನುಪ್ಪು ನೀರು ಗೊರ್ರಬಲ್ಲಿ ಬಂತೆ ಅಂಚಾದ್ರು ಇವರಿಗೆ ಅರಸು ನಡ ಕೇಳಡಾವು ನಮ್ಮ ರಾಜ ತೇಜಗಿನ್ನು ನಾವು ಕೇಳಬೇಕು ಅಮ್ಮ ಸುಮ್ಮನೆ ಕರಲಾಗದು ಓ ಪದ್ಮಾವತಿ ನಮ್ಮ ಮೇಲೆ ಕತ್ತ ಬರುವುದು ನಮ್ಮ ರಾಜ ತೇಜಗಿನ್ನು ನಾವು ಕೇಳಬೇಕು ಅಮ್ಮ ಪದ್ಮಾವತಿಯೇ ಸುಮ್ಮನೆ ಕರತರಲಾಗದು ಅಮ್ಮ ಅಮ್ಮ ಎಂಕಲ ಅರಸರು ಎಂಕಲಿಗೂ ನುಪ್ಪು ನೀರು ಕೊಟ್ಟೆ ಆರು ಎಂಕಲ ದೇವೇರು ರಾಜ ಪ್ರತ್ಯಕ್ಷ ದೇವತ ಅಂಚಾದು ಎಂಕಲಿಗೆ ಅರಡಕ್ಕೆ ಏನಂದ್ರೆ ಲೆಕ್ಕ ಬರ್ರೆ ಸಾಧ್ಯನೇ ಇತ್ತು ಮಿಕ್ಕಿಲಡೆ ಯಾನ್ ರಾಗ ಬಂತೀನಿ ಅರೆ ಲೆಕ್ಕದ ಬರ್ರೆ ಬಂತೀನಿ ಮಿಕ್ಕಿಲ ಏನ ಬರೋದುన్నారు ಆಯ್ ಕಲ್ವೆ ಕಾಕೆ ಬರೋದುರತ್ತ ಅಂದಮ್ಮ ಎನ್ನ ಅಪ್ಪಾಜಿನ ಪೋಡಿಗೆ ಆಗಿರ್ಲಿ ಅಂದಮ್ಮ ಎನ್ನ ಅಪ್ಪಾಜಿನ ಪೋಡಿಗೆ ಲೆಕ್ಕ ಕೊಟ್ಟು ಅಪ್ಪಾಜಿ ಯಾನ್ ಪಡಿನ ಕಾಲ ಬನೆ ಆಯನ ಪೋದು ಲೆಕ್ಕದ ಬಲೆ ಆವಮ್ಮ ಈರ್ ಬಂದ್ಪಾಡ ಎಂಕಲು ಲೆಕ್ಕ ಬರ್ತ ಎಂಕಲು ಬತ್ತಿನಕಲು ಸೀದಾ ಜತ್ತಿಗೆ ರಾಮಣ್ಣ ಗಾಣಿಗನ ಇಲ್ಲ ಜಾಲ ಅಮ್ಮ ಪಣ್ಣಿನ ವಿಚಾರನು ಈ ಪಂಪನ ಅತ್ತು ಯಾ ಪನಡ ಇವೇನ ರಾಮಣ್ಣ ಗಾಣಿಗನ ಕನ್ನಡ ನೀರು ಜತ್ತಿನ ನಮ್ಮ ದಾದ ಪಂಡಿನಿ ಆ ಕೈಕಾಲ ದಾಂತಿನ ನರಮಾನಿನ ಈ ಪಲ್ಲಕೆಟ್ಟು ಕುಲ್ಲಾಲೆ ಬಂದು ಆರು ತನ ನೀರು ಜಪಡಾರ ಶುರು ಮಾಡ್ತೇವೆ ಅಪ್ಪ ದಾದಾಡ ಅಮ್ಮ ಈ ವಿಶೇಷ ಉಂಡು ಪಡೆದ ಎಂಕ್ಲೆನಿ ಈ ರಾತ್ರಿ ಕಡಪುದ್ದೆ ನನ್ನ ನಮ್ಮ ತಡಮಾರ್ಪನ ಬೊಡ್ಚಿ ಗೋವಿನ ಕರಡ ಪಂಡದು ಈ ಪಲ್ಲಕಿನ ಕುಲ್ಲಾದು ಲೆಕ್ಕ ಪೋಯಿ ಅಮ್ಮ ಲೆಕ್ಕ ಬಂತ ಅಮ್ಮೇನೆ ಹಾಕಲ್ವೇ ಭಾರಿ ಸಂತೋಷ ಅಂದು ಮನಸ್ಸಿಗೆ ಕೆಲಸದು ಮನಸ್ಸು ಭಾರಿ ಸಂತೋಷ ಅಂದು ರಾಗ ನೋಡು ಅವೇನು ಪೂರ ಪಕ್ಕದ ಕೂಡಲೇ ಆವು ಎರಡ ಯಾನು ಒಂಚೂರು ಪಾತಿರುವೆ ಆವಮ್ಮ ಸರಿ ನನ್ನ ಎದುರು ರಾಗ ಜ್ಞಾನದಳು
ನೀವು ಶೃಂಗಾರ ಭರಿತರೋ ರಾಗ ನೀವು ಪದ್ಮಾವತಿ ಎನ್ನ ಜೀವನಡು ಒಂದು ಇಚ್ಚಿನ ಪ್ರಮೇಯ ಬರುವುದನ್ನು ಅರ್ಥ ಮಾಡ್ಕೊಂಡಿದ್ದೆ ನನಗೆ ಹಿಂಗೆ ಈ ಸ್ಥಿತಿ ಬೈಲಿ ಬೇರೆ ನಿನ್ನ ಅಮ್ಮೆರಡು ಕೂಡ ಆಂಡ ಈ ಊರದ ಗಾಣದಾಯಗಳ ಆಶ್ರಯಕ್ಕೆ ನಾನು ಅಲ್ಪ ಗಾಣದೇರೋದು ಗೊತ್ತುಡು ನಾವು ದಿನ ರಾತ್ರಿ ಮನಸ್ಸಿನ ನೆಮ್ಮದಿ ಸಂತೋಷ ಮಾಡಿ ದೇವರು ಕೂಡ ಪಾಡಿದ್ರ ಈ ದೀಪಕ ಮರರಾಗ ಪಾಡಿದ ಸತ್ಯ ಆಂಡ ಎನ್ನ ಮನಸ್ಸು ಒಂದಿತ್ರ ಚಿಂತನೆ ಎಂಟು ಬೈಕಿನ ಕಷ್ಟ ಪರಿಹಾರ ಆಗುವುದು ಅಥವಾ ಈ ನಿಶಿಕಾಲದ ಪೊರ್ತುಡು ಕರ್ಕತ್ತಲ ಕವಿದಿನ ಈ ಕಾಮಲಿಂದ ಪಟ್ಟೋಡು ಸ್ವಲ್ಪ ಅವರು ಬಟ್ಟೋಡು ನೀವು ತಿಳಿಸೋಡಿ ಆಗಿ ದೀಪಕ ಮರರಾಗ ಪಾಡಿಯ ಆಂಡ ಕೇಳಿದ್ರ ಈ ಅವೇಕೋ ಮನಸ ಆಶೆಯಿಂದ ಇವತ್ತು ಚಾಕದ ಪುಣ್ಯ ನಕಲಿ ಕಳ್ಕೊಳ್ತೇನೆ ಲೆಸೊಂದು ಬರ್ತೀನಿ ಅಸ್ತಾಡುಕೊಳ್ಳದು ಆತ ಆ ದೀಪಕ ಮಾರಾಗೋದು ಕೈತಲು ಕೇಳುವುದು ಕೂಡ ಮನದಾಶನಿ ನಡ ಉಂಟು ಅವು ತಪ್ಪುಂಟು ಯಾನ ಕೊನೆ ಆಂಡಲ ಯಾರು ಈ ಕೊಟ್ಟರು ನಿನ್ನ ಈ ದೀಪಕ ಮಾಲರು ಈ ಕೊಟ್ಟರು ಯಾನ ಇದ್ರು ಪಾಡಿ ಅಂತ ಅಂದ್ರೆ ನಿನ್ನ ಅಮ್ಮೆಲ್ಲ ಕೊಂಡು ಬರ್ತೀವಿ ಸತ್ಯ ಆಯನ್ನ ಶಿರಛೇದನ ಮಲ್ಪಲ್ಲ ಗಿರಜಾರುಣ ಯಾ ಎತ್ತಿ ಆಂಡ ಒಂದು ಮಾತ್ರ ನಿಕ್ಕೆ ಅನ್ಕೊಂತೆ ಪದ್ಮಾವತಿ ಈ ಶಿರಛೇದನ ಪಡುವಂತ ಕೋರಿನ ವ್ಯಕ್ತಿಲ ಯಾನತ್ತು ಈ ಒಂದು ಆಶೆ ಪಡೆಪಂದ ಅಂಡ ಯಾನ್ ದೀಪಕ ಮಾಲಾರ ಪುನರಪಿಯಾದು ನಿನ್ನ ಈ ಆಸ್ಥಾನದಲ್ಲಿ ಯಾನ್ ಇತ ಪದ್ಮಾವತಿ ನಿದ್ರೆಗೈ ಶನಿರಾಜನ ಕೃಪೆಯಿಂದ
ಎಂದಿಗೆ ಆಗುವುದು ಎನ್ನುತ್ತ ವಿಕ್ರಮ ಮನದಲ್ಲಿ ಚಿಂತಿಸಿ ಎನ್ನುವುದೇ ವಿಕ್ರಮ ಮನದಲ್ಲಿ ಕಾಲ ಬಂದೈತೆ ಅಲ್ಲಿಗೆ 90 ತಿಂಗಳ ಗರುಗೇಳು ಕಲಿರಾಂಜನ ಸ್ತುತಿ ಮಾಡೇ ಸೂರ್ಯಪುತ್ರ ದೀರ್ಘದೇವೋ ವಿಶಲಾಕ್ಷಂ ಶಿವಪ್ರಿಯಂ ವಂದಜಾನಂ ಪೀಡ ಹರತು ಶರೀರೇ ಹರತು ಶನಿದೇವರೇ ಪಂಡಿ ಪ್ರಕಾರವಾದ ವಿಕ್ರಮ ನಿನ್ನ ಕನ್ಯಾರಾಶಿ ഞാൻ ഭർത്തമണിനിക്കാത് മൂജി കന്യനക്കും എന്ന രക്ഷപ്പെടുത്താൻ ಒಂದು ಪ್ರಥಮತವಾಗಿ ಭಕ್ತನಾದ ಆಗೋಲಿಕ ಅಲ್ಲೆಟ್ಟು ಕೊಡಾದೆ ನಾನು ಕೈಕಾಲ ಮನೆಯಾಗಿ ಕಳೆಯುವನಾಯ ಭಕ್ಕೊಟ್ಟಿ ಸುಶೀಲ ಭಕ್ತರನ್ನು ಆಶಿಸಿ ಆವೆಂದ ಆಶ್ರಯ ಕೊಟ್ಟಕೊಂಡು ಇತ್ತ ಮೂಗಿನೇ ಕೊಂಡ ಮೂರು ಏನೇನು ಕೈಕಾಲನ್ನು ಕಡ್ಪಾದೇರ ಆಗನೇ ಮಗಳ ಭಕ್ತಾವತಿ ಆಟಗಾರ ಮಾಡ್ಕೊಂಡು എനിക്ക് രാഗപാടിയുടെ പണിയെല്ലാം പോലെ ആണ്ട ഇത്ത ഗാഠവായിട്ട് നിദ്രയ്ക്ക് വശവാത് പോയാൽ കൊണ്ടു എൻ്റെ അഭിപ്രായം ദീപക മാലോകു ಅಂತ್ಯ ಕೊಟ್ಟು ಇದಕ್ಕೆ 7 ವರ್ಷ ಬಂದ್ರವು ಇಂಥ ಕಡಿಮೆ ಬಂದ್ರವು ಎನ್ನ ಮನಸ್ಸಿಗೆ ತಿಳಿದಿದೆ ದೇವರ ಅಂತವಾದ ಕಾಡಿ ಸಾಯಿನಾರಲ್ಲ ಈ ರಕ್ಷಣೆ ಬತ್ತಿನ ಆರೆಯನ್ನು ಆಂಡ ಓ ಶನಿದೇವರೇ ಏಪ ಎನ್ನ ಸಿಂಹಾಸನ ಎನ್ನ ಪ್ರಜಾ ಪರಿವಾರ ಅಥವಾ ಎನ್ನ ಉಜ್ಜಯಿದ ಪ್ರಜಾಕುಲ ಸುಖ ಪತ್ರ ಏಕ ದಿಕ್ಕರ ಸಾಧ್ಯ ದೇವರೇ ಎನ್ನ ನೀವು ನನಾಕಲ ರಕ್ಷಣೆ ಮಲ್ಪಯರ ದೇವರೇ ಎನ್ನ ರಕ್ಷಣೆ ಮಲ್ಪಯರ
ಸ್ವಲ್ಪ ತಿಂಗಳ ಬಿಡವು ಹಾ ಈ ನಿನ್ನ ಸಿಂಹಾಸನ ಕೊಂದಿದ್ದ ಹಾ ಸತ್ಯ ನಿನ್ನ ರಡ್ಡು ಕೈ ಇತ್ತಲು ರಡ್ಡು ಕಾಲಿತ್ತಲು ಸತ್ಯ ಸ್ವಾಮಿ ನಿನ್ನ ತಲೆಟ್ಟು ಕಿರೀಟ ಇತ್ತಲು ಅಂಡ ಹಾ ಮನಸ್ಸು ಶೂನ್ಯವಾಗಿದ್ದೇನೆ ಯಾನ್ ಲಂಚ ಇತ್ತು ವಿಕ್ರಮ ಹಾ ಕಪ್ಪು ದೇಹ ಕೆಂಪು ಕಣ್ಣು ಕೆಂಚಿ ಮೀಸೆ ವಕ್ರ ದೃಷ್ಟಿ ಆನೆ ಬಾಗಿಲಿಂದ ಕಾಲು ತೀರ್ದು ನಿನ್ನ ಅನಂತಡೆಗೆ ಬಂದೆ ವಿಕ್ರಮ ಹಾ ಅಂಡ ಈ ಬದಲಾವಣೆ ತೋಲ ಯಾನು ಶಾಂತ ದೃಷ್ಟಿಯಲ್ಲಿ ಬದಲು ಬೈದೆ ನಿನ್ನ ಆಮೇಟಿ ಮೆಟಿಕ್ಕಿನ ನನ್ನ ಕೈ ಇಜ್ಜಿ ಸೊಂಟದ ತೀರ್ಥದ ಕಾಲಿಜ್ಜಿ ತಲೆಟ್ಟು ಕಿರೀಟ ಇಜ್ಜಿ ತುಯರ ಕೊಂಡವನಿ ಅನಾಥಲೆ ಕವಲ್ಲ ಅಂಡ ವಿಕ್ರಮ ಆನಿ ನಿನ್ನಡೆತ್ತಿನ ಒಂದು ವಸ್ತು ಇನಿ ವಿಶೇಷವಾದದ್ದು ಸ್ವಾಮಿ ಆನಿ ನಿನ್ನಡೆತ್ತಿನ ಅಹಂಕಾರ ಇನಿ ಶುಭ್ರವಾದ ಭಕ್ತರು ತಿಂದಿದ ಬೋಧನು ಹಾ ವಿಕ್ರಮಾದಿತ್ಯ ದೇವರೇ. ಜನನ ದ್ವೀಪಟಿಗೆ ಆನಿಲಾಗಿ ನಮಸ್ಕಾರ ಮಂದ ಸತ್ಯ ಆನಿ ಕೈಗಾರಿಕದ ಮಂದಿರ ನಮಸ್ಕಾರ ಹಾ. ಅಂಡ ಭಕ್ತಿಪೂರ್ವಕ ನಮಸ್ಕಾರ ಬಂತು ಎಂಟು ಕೋಡಿದ ಮಂದಿರ ನಮಸ್ಕಾರ ಹಾ ಅಂಡ ಇನಿಗ ಅನಗ ಹಾ ಪದ್ಮಾವತಿನ ಮಂಚ ಹೊಡಿತಿನ ಈ ಭಕ್ತರು ದಿಂಜಿದ ತುಮುಲ ನಿಂತಿನ ಈ ನಿನ್ನ ಜೀವನ ಬೊರೆತೊಂದು ಬರ್ತದ ಎನ್ನ ಕಾರಗ ತಲೆದಿಯ ವಿಕ್ರಮ ಹೆಂಗ ಬೋಳಿತೀನಿ ಇಂದು ಇಂಚಿನ ದಿನ ನಮಸ್ಕಾರ ಹೆಂಗ ಬೋಳಿತೀನಿ ವಿಕ್ರಮ ಬೊಕ್ಕ ವಿಕ್ರಮ ದೇವರೇ ನಿಕ್ಕು ಯಾನಿ ಎಂಚಿನಿಂದ ದುರ್ಪಾರ 7 ವರ್ಷದ ಕಾಲ ಬುರ್ಚಿತ್ತುಜ ಕ್ಷಣ ಮಾತಾಡು ಶನಿ ಪಂಡದ ಏತು ಎಂಚಿನ ಒಲ್ಪ ದಾದಂದು ದುರ್ಪಾದ ಗೊತ್ತವೆ ವಿಕ್ರಮ ದೇವರೇ ನಿನಗೆ ಈ ಏರಿನ ನಿಕ್ಕ ದುರ್ಪಾರ ಇರ್ತದೆ ನಿನ್ನ ಜೀವನ ಪ್ರಸಂಗ ಬರ್ತದೆ ಕಲುವೆ ಬಂದ್ರ ಆಪಾದನೆ ನಿನ್ನ ಬಿಟ್ಟು ಬರ್ತದೆ ಸತ್ಯ ಚಂದ್ರಸೇನ ಮಹಾರಾಜ ನಿನ್ನ ಕೈಕಾರಕ ಪಾಯಿ ಅವಲ ಸತ್ಯ ಅವಾಗ ನಿನ್ನ ಮನಸ್ಸಲ್ಲಿ ಬರ್ತಿನ ವಿಚಾರದಾದ ಕ್ರೂರದ ಬುದ್ಧಿದ ಅರಸು ಹಾ ತಿಳಿದ ಬುದ್ಧಿದ ಮಂತ್ರಿನಗಳು ನಾಯಿದ ಬುದ್ಧಿದ ಬೀಲಾಳುವ ಜನಗಳು ಒಂದು ಅಂದ ವಿಕ್ರಮ ನಿನ್ನ ಈ ಮನಸ್ಸನ್ನು ಪರಿವರ್ತನೆ ಮಾಡಲು ಒಂಜಿ ತಿಂಗಳು ನಿನ್ನ ಉಪವಾಸ ಮಾಡೋಣ ಒಂಜಿ ತಿಂಗಳು ನುಪ್ಪು ನೀರು ಜಂದಿನ ಈ ಹಾ ಕುಡವರ ಏನನ್ನು ಸ್ಮರಣೆ ಮಾಡ್ತಾ ಆ ಪೊತ್ತುಕು ಚಂದ್ರಶೇನಕ್ಕೆ ಏನ ಕೊರಿಯೆ ಊರದ ಜನಗಳು ನೀವು ಒಣಸಿದಂತ ಕೊರಿಯರು ಸತ್ಯ ಏರಿಯಾಗಳು ನಿನ್ನ ಉಜ್ಜನಪುರಗಳ ಹತ್ತು ಇಂದೇ ತಾಮಲಿಂಗಾಪುರದ ಜನಗಳು ನಿನ್ನ ಕೈಗಾರಿಕೆ ನೆತ್ತೆರಡು ಕೇರು ನಿಕ್ಕ ಬಂಜಿಗೆ ನುಪ್ಪು ಬರಿಯರು ನೀರು ಬರಿಯರು ನಿಕ್ಕ ಬಾಯಿಗೆ ನುಪ್ಪು ಮುದಿಯರು ಅಪಗ ನಿನ್ನ ಮನಸ್ಸಲ್ಲಿ ಪಾತ್ರ ಬರ್ತರು ಓ ಸ್ವಾಮಿ ದಯಾವಂತರಾದ ಕೃಪಾಳು ಜನರು ಸತ್ಯ ವಿಕ್ರಮಾದಿತ್ಯ ಒಂಜಿ ತಿಂಗಳು ತುಂಬಿತ್ತಿನ ಜನಗುಲ್ಲ ಕೊಲೆ ಒಂಜಿ ತಿಂಗಳು ಬೊಕ್ಕೆತ್ತಿನ ಜನಗುಲ್ಲ ಕೊಲೆ ದಾಯಿಗೆ ಪಾತ್ರ ಅಂತ ಕೇಂದ್ರ ಓಹೋ ನಂಗೆ ಕಷ್ಟ ಬಂದಾಗ ಬುಕ್ಕುವರೆಗೆ ತಿರುಗದು ಆಗ್ತದೆ ನಮ್ಮ ಕಷ್ಟ ಅನುಭವಿಸರೆ ನಮ್ಮನೇ ಉಪ್ಪುನು ನಂಗೆ ಆ ಜನಕ್ಕೆ ಭೇದದ ಉಪ್ಪು ನನ್ನಲ ಒಂಜಿ ಪನ್ಪನಾಕೇನು ಓಹೋ ನಿನ್ನ ಜೀವನ ನಂದಿ ಶ್ರೇಷ್ಠ ಪನ್ಪನರಿ ವ್ಯಾಪಾರಿ ಬರ್ತಿ ಸರಿ ಊರದ ಬಾರಿ ಮಲ್ಲ ವ್ಯಾಪಾರಿ ಸತ್ಯ ಅಣ್ಣ ನಿನ್ನ ಗುರುತಾದಿಗ ನಾಯಕ ನಿಕ್ಕು ವರ್ಷಗಳ ತರಟೆ ಕಪ್ಪತ್ತು ಮೂಲಕ ನಿನ್ನ ಕಾಲಗಡ್ಡ ಪೂರ್ಣ ಚಂದ್ರಶೇನ ದಿಕ್ಕಿ ಹಾಗೆ ನಿನ್ನ ಗುರುತಾದಿಗಳ ನಿಜ್ಜಿ ಅಂಡ ಪಾಪದ ಪೊನ್ನು ಸುಶೀಲೆ ದಂಡಿಗೆ ಹೋಗುನಾಲ ನಿನ್ನ ಬುಲ್ಪುನ ಸ್ವರಗೆ ಎಂದು ನೀಯನ್ನ ಅರಸರು ನಿನ್ನ ಜತದ ಬತ್ತರಂತ ಇಂದು ದೈವಲಿ ಇದೆ ದೇವರ ಕೊರ್ಬೇರು ಅಂಡ ಎಂಚಲ ಕೊರ್ಬೇರು ಬಂದ್ಬೇಕು ನಿಕ್ಕು ತೆಜುಪಾದ ಬರಿಯ ಸತ್ಯ ವಿಕ್ರಮಾದಿತ್ಯ ಸ್ವಾಮಿ ಖುಷಿ ಅಣ್ಣಪ್ಪ ಈ ಅಣಿಜಿ ಪಾತ್ರ ಬಂದ ಸ್ವಾಮಿ ಗೆಲ್ಪೋನು ಯಾನೆ ಎಂದು ಒಯ್ತು ಗೆಲ್ಪೋನು ರಣರಂಗುಡು ಮಲ್ಪೋನು ಯುದ್ಧೋಡು ಹತ್ತು ಈ ಧರ್ಮ ಯುದ್ಧೋಡು ಶನಿದೇವರ ಪಕ್ಕ ವಿಕ್ರಮಾದಿತ್ಯನ ನಡುತ್ತಿನ ಧರ್ಮ ಯುದ್ಧೋಡು ಈ ಧರ್ಮ ಬೀರುವಾದ ಮೆರೆತ ಈಗ ಗೆಲ್ಕ ಯಾತನ ಬಂದ್ರೆ ಈಗ ಸಂತೋಷ ಆತನ ವಿಕ್ರಮ ಸಂತೋಷ ಆತನ ದೇವರೇ ಹಾ 7 ವರ್ಷ ತುಂಬು ಹಾ ಏನ ಗರ್ವ ಮುನಿದ ಬೈಕಿನ ದೇವರ ಇದೆ ಅಂದ್ ಇನ್ನು 7 ವರ್ಷ ಕಳೆದುಕೊಂಡು ನಿನ್ನ ಭಕ್ತಿಗೌರಿ ಎನ್ನ ಭಕ್ತಿದ ಸ್ವರೂಪಿಗೆ ಒಳಿದ ಬೈದರೆ ಅಂದ್ ಇನ್ನ ಪತ್ತಾಗಿ ಕಲತಾಯಿ ದಿವ್ಯ ರೂಪದ ಸೌತೂಪಂತರ ಸೌಭಾಗ್ಯ ಬೆಳಗಾದ ದೇವರೇ ಎನ್ನ ಈ ಕುತ್ತಿ ಶರೀರದ ಈ ನಮಸ್ಕಾರ ಸ್ವೀಕಾರ ಮಲ್ಪೆ ದೇವರೇ ಸ್ವೀಕಾರ ಮಲ್ಪುಡೆ ವಿಕ್ರಮಾದಿತ್ಯ ಓಹೋ ನಿನ್ನ ನಮಸ್ಕಾರ ಸ್ವೀಕಾರ ಮಾಡ್ಕೊಂಡ್ರೆ ಓಹೋ ದಾನವಾರ ಬಳುಕಿಯಲ್ಲ ದೇವರೇ ಸಕಲ ಲೋಕ ಜನರ ರಕ್ಷಿಪ ಸಕಲ ವರಗಳ ಕೊಡುವ ದೇವನೇ ಲೋಕನಾಥ ನೀನೇ
ಸಕಲ ವರಗಳ ಕೊಡುವ ದೇವರೇ ಮೂಜಿ ಲೋಕನು ರಕ್ಷಣೆ ಪ್ರಯತ್ನ ದೇವರೇ ಇನಿ ಬದ್ದಾಗಿ ಕಲೆಕ್ಟ್ ಪ್ರತ್ಯಕ್ಷವಾದ ವಿಕ್ರಮ ಇದಕ್ಕೆ ದಾದ ವರದಾನ ಬೋಡುವುದು ಏನೊಂದುಲ್ಲದು ಈ ವಿಕ್ರಮೆ ಇದವರ ಮಟ್ಟು ಎರಡರ ಬೇಡಿಕೆ ಪಡಿಸಿದ ಇಚ್ಛೆ ಅಧಿಕಾರತ್ವನೆ ಎರಡ ಅಂತಸ್ತುತ್ತನೆ ಐಶ್ವರ್ಯತ್ವನೆ ಜನಬಲತ್ವನೆ ದೈವಬಲತ್ವನೆ ಎರಡು ದೇವರೇ ಆಂಡ ಇನ್ನು ವಕ್ರಋಷಿಗೆ ಅದು ಒಳಗಾದ ಕೊಯ್ಲಿಕ್ಕೆ ಕೊಡದು ಏನಂತ ಕಾಲತಾಂತ್ರಕ ಮಂತ್ರನ ದೇವರೇ ಏರಿ ಆಂಡ ದೇವರೇ ನಾನು ಒಂದು ಪಾತ್ರಕ್ಕೆ ಇರಲ್ಲ ಈ ಭೂಮಿಯ ವ್ಯಕ್ತಿ ಸಾಮಾನ್ಯವಾಗಿದ್ದ ಮನುಷ್ಯ ತಾನು ಬದುಕುವೆ ಆಡ ವಾ ಅಧಿಕಾರ ಉಂಟು ವಾ ಅಂತಸ್ತುಂಟು ವಾ ಜನಬಲ ವಾ ದೈವಬಲ ಇಚ್ಚಿದೇವರೇ ಇರಿ ಎತ್ತು ಕೊರಿತಿನ ಕಷ್ಟ ಆ ನನ್ನ ಲೋಕದ ಜನಕೀರು ಕೊರಿಯರು ಆಂಡ ಅప్పుడు ಈ ಭೂಮಿಯ ವ್ಯಕ್ತಿ ಕ್ಷಣ ಮಾತ್ರ ಆಂಡಲ್ಲ ಬದುಕರಾಂಡಲ್ಲ ಸಾಧ್ಯ ಉಂಟ ದೇವರೇ ಯಾನ ಅವೇ ಏನು ನೀರು ಯಾನ ಅನುಭವಿಸುತ್ತಿನ ಕಷ್ಟ ನನದ ಈ ಜನಾಂಗ ಕೊರ್ಪಜೀವನ್ಪುತ್ತಿರವೇ ವರದಾನುಡಿಯನ್ನು ಪಾಲಿಗೆ ದಯಪಾಲಿಸಲೇ ದೇವರೇ ದಯಪಾಲಿಸಲೇ ದೇವರೇ ಧನ್ಯಪ್ಪ ಧನ್ಯ ಏನಯ್ಯ ವಿಕ್ರಮ ನೀನು ಸತ್ಯವಂತ ವಿಕ್ರಮ ಏಳರ ವರ್ಷ ಜ್ಞಾನಕ್ಕೆ ಕಷ್ಟವನ್ನು ಅನುಭವಿಸಿದ ಸತ್ಯ ಇತ್ತ ಯಾರ ಪ್ರತ್ಯಕ್ಷ ದಾದವರ ಬೋಡುವಲ್ಲಿ ಎನ್ನಗ ನಿನ್ನ ಪೂತಿನ ಕೈಕಾರನಿಗೆ ಈ ಭೂಮಿದ ಮಿತ್ತಿನ ದುಂಬು ಜನಗಳಿಗೆ ಬರ್ಪುನ ಕಷ್ಟದ ಪ್ರಮಾಣ ಕಡಿಮೆ ಬರ್ಪುಲೆ ದೇವರೇ ಬರ್ಪುನ ಪಾತ್ರ ನಿನ್ನ ಬಯಲು ಬರಲು ನಿಜ ಸ್ವಾಮಿ ನಿಜ ವಿಕ್ರಮಾದಿತ್ಯ ಒಂದೇ ಬರ್ತದೆ ದುಂಬು ಈ ಪದ ಉಂಟಾಯಿನಲ್ಪ ಏನನ್ನು ಧ್ಯಾನವಂತ ಆ ಪ್ರತಿಯೊಂದಿನ ಮನಸ್ಸಲ್ಲಿ ಬಂದಿರೋ ವಿಚಾರದಾತ ನಾನು ನನ್ನ ಏಪ ಉಜ್ಜನಪುರಕ್ಕೆ ಹೋಗ್ಬೆ ಎನ್ನ ಬಳಿಗೆ ಹೋಗಿ ನೀ ಏಪ ತೂಪೆ ಈ ಕೈಗಾರಿಕೆ ಹೆಂಗ ಆಡಳಿತ ಮಾಡ್ಕೊಳ್ಳೋ ಯೋಗ್ಯತೆ ಉಂಟಾ ಪಡ್ಕೊಳ್ಳೋ ವಿಚಾರ ನಿನ್ನ ಮನಸ್ಸಲ್ಲಿ ಬರ್ತದೆ ವಿಕ್ರಮಾದಿತ್ಯ ನನ್ನ ಧ್ಯಾನ ಮಂದಿ ಮಾತ್ರ ಬಗೆ ಅಂದ್ರೆ ಇತ್ತೆ ಯಾರು ಪ್ರತ್ಯಕ್ಷ ನಿನ್ನ ಸಮಕ್ಷ ಮಾಡಿ ಉಪುರಗ ಲೌಕಿಕమైన ಒಂಜೆಲ್ಲ ಏನಂದ್ರೆ ನಮಗೆ ಪೂರ ಬಂದು ಪಾರಮಾರ್ಥಿಕమైన ವಿಚಾರಕ್ಕೂ ಗೊತ್ತಿಲ್ಲ ವಿಕ್ರಮ ಸಂತೋಷ ಸಂತೋಷ ಧನ್ಯವಂತೆ ಈಗೇನು ನಂಚಿನ ವರ ಈ ಭೂಮಿದಲ್ಲಿ ಜನತೆಗೆ ಈಗ ಕಷ್ಟೋಡು ಕೊರಡೆ ದೇವರೇ ಸರಿ ಸ್ವಾಮಿ ಅಂದಪ್ಪ ಕೇಂದ್ರ ಕೇಳಿ ಚಂದಲ್ಲ ಯಾನು ಕೊರಡಿ ಐದಾತರ ಸುರುಕಾತ್ರೆ ಆಗಿಕೊಂಡು ಬರೋಣ ಅಂದ ನೀನು ಗುರುವಾರ ದೇವತೆ ಬಂದಿದೆ ನಿನ್ನ ತರೆದ ಕಾರಣಕ್ಕೆ ನಿನ್ನ ಪೂಜಿದೆ ಓದಿನ ನಿನ್ನ ಕೈಕಾರ ಬಂದ ದೇವರೇ ಎನ್ನ ಸಾಷ್ಟಾಂಗ ನಮಸ್ಕಾರ ಸ್ವೀಕಾರ ಮಾಡ್ತಾರೆ ದೇವರೇ ಆಂಡ ಎಂದ ಸರ್ವಸ್ವಮಾಗಿ ಆಂಡ ಯಾನಿ ಕೈಯಲ್ಲಿ ಕೇಳುವೆ ನಾನು ಬೇಡುವೆ ದೇವ ನೀನು ಕೊಡು ವರವ ದೀನ ರಕ್ಷಕನಾದ ಜನಿ
ಶನಿರಾಜ ಕೊಡದಂತೆ ಎಳಗೆ ಅಭಯವನ್ನು ಕೊಡಬೇಕು ದಯಾಳು ಸರ್ವಸ್ವನ ದಯಾಪಾಲಿಸಾರಿ ಕಳೆದುಕೊಳ್ತಿನ ಕೈಕಾರಣ ಪುನರಪೀತಿ ಕೊರಿನ ದೇವರಿಗೆ ಎನ್ನ ರಾಜ್ಯ ಸಿಂಹಾಸನ ಎನ್ನ ಪ್ರಜಾಪರಿವಾರ ಮಕ್ಕಳವು ತಿಕ್ಕುರ ಮಾಡಿ ಆಟ ಮನಸ್ಸು ಬಂದಿದ್ದ ಚಿಂತನೆ ದೇವನಿಗ ಯಾರು ದೇವರಡೆ ಕೇಂಡೆ ಆಟ ಈಗ ದೇವರ ಕುರಿತು ಬಂದ ವ್ಯಥೆಯನ್ನು ಉಂಟು ಯಾರು ಎಕ್ಕಡಿಕೆ ವರದಾನನು ಈಗ ದಯಾಪಾಲಿಸಲು ದೇವರೇ ನನ್ನ ಇಚ್ಚಿತ್ರ ಕಷ್ಟ ನಾನು ಲೋಕದ ಜನ ಅನುಭವಿಸಲು ಬಲ್ಲಿ ದೇವರೇ ನೀನು ಬೇಡಿದ ವರಗಳನ್ನು ಕೊಟ್ಟೆನೋ ವಿಕ್ರಮ ರಾಜರೇ ಮೂರು ಮೂರ್ತಿಗಳ ಬಿಡದಂತೆ ಪೀಡಿಸುತ್ತ ನಾನಾ ತರದ ಹಿಂಸೆಗಳನ್ನು ಕೊಡುತ್ತ ರೈತರಿಗೆ ಅರಿದುಕವನ್ನು ಕೊಟ್ಟೆನೋ ವಿಕ್ರಮ ಧನ್ಯ ವಿಕ್ರಮಾದಿತ್ಯ ನಾನು ಕೊನೆಯ 7 ವರ್ಷದ ಕಷ್ಟ ನಿಜ ಬಂದ್ಬಿಟ್ಟು ಅಂಡ ಎಲ್ಲ ಜೀವನ ರಾಶಿಯ ಪ್ರವೇಶ ಆಯಂದ ಕೊರ್ಕಿನವು ಕಷ್ಟ ಪರೀಕ್ಷೆ ಕೊಟ್ಟು ನಗಲೇನು ಪರೀಕ್ಷೆಗೆ ಒಡ್ಡಾದ ಅಕ್ಲಿನ ಉತ್ತೀರ್ಣ ಮಾಡ್ಕೊಂಡು ಹೋಗಿಲ್ಲ ಕರ್ತವ್ಯ ಅಕ್ಲ ಜೀವನಗೂ ಹೇತುವಾದ ಕೊಡು ಬಂದ್ರೆ ಮತ್ತೆ ಈ ಕುಡವರ ನನವರ ಅವೇಗ ವರದಾನ ಕೇಳೋದಿಲ್ಲ ಈ ಭೂಮಿಯ ಮಿತಿ ನನಗಿನ ಜನಕ್ಕೆ ಕಂಚಿನ ಕಷ್ಟವನ್ನು ಹೊರಡೆ ವರದಾನ ಆಯ್ತು ಅರ್ಥದಾದ ಗೊತ್ತುಂಡ ನಿನ್ನ ಮನಸ್ಸಿನ ಮೂಲೆಗಳನ್ನು ಕಲ್ಪನಾ ಜೊತೆ ಉಂಟು ಜೊತೆ ದೂರ ಉಂಡ ಕತೆ ಬರೋಣತ್ತ ಹೊರತು ಕಡಿಮೆ ಉಂಟು ಸೂಕ್ಷ್ಮವಾದ ಕಥೆ ಕಂಡಿಲ್ಲ ಯಾನು ಮೂಗಿನ ನಾಡು ದೇವಾದಿ ದೇವತೆಯ ನಾಡು ಏನೆಲ್ಲ ಬುದ್ಧಿನ ಎತ್ತು ಹೆಚ್ಚದಾಯ ಇಂದ್ರನ ಚಂದ್ರನ ಹರಿಚಂದ್ರನ ನಳನ ವಸಿಷ್ಠನು ಏನೆಲ್ಲ ಬುದ್ಧಜಿ ಕೃಷ್ಣವತಾರಳು ಕೃಷ್ಣಲ್ಲ ಬುದ್ಧಜಿ ಸಮಂತಕ ಮಣಿದ ಒಂಜಿ ಅವನ ಲಂಕಾಯಿನ ಆಪಾದನಾಯನ ಬಿತ್ತು ಮಾಡ್ದೆ ಈಶ್ವರನ ಬುದ್ಧಜಿ ದೇವಗುರು ಬೃಹಸ್ಪತಿನ ಬುದ್ಧಜಿ ಬುದ್ಧಂದಾಂಡ ತ್ರಿಮೂರ್ತಿಗಳ ಒಲಿಯನ್ನು ಮಾತ್ರ ವಿಷ್ಣು ದೇವರೇನು ಯಾಕಂದ್ರಿನ ಎನ್ನ ಪುಟ್ಟದ ಕಲ್ಪನೆ ಆದಕ್ಕೆ ನಾವು ನಾನು ಸೂರ್ಯನಾರಾಯಣ ದೇವರಿಗೆ ಛಾಯಾದೇವಿಗೆ ಮರ್ಯಾದ ಪುಟ್ಟು ಅಂಡಲ ನಾರದ ದೇವರನ್ನ ವಿಚಾರದ ಪ್ರಕಾರ ಅವಿನ ಮನನ ಮತ್ತಿನ ವಿಷ್ಣು ದೇವರು ಒಂದು ಕಲ್ಪನೆಗೆ ಬರ್ತೇವೆ ಆ ಕಲ್ಪನೆ ಕಾರ್ಯರೂಪಕ್ಕೆ ಬಂದದು ಎನ್ನ ಪುಟ್ಟುವ ಕಾರ್ಯ ಗೊತ್ತಿರಾದ ಎಂಕ ಈ ಧರ್ಮ ಕಾರ್ಯವನ್ನು ಕಲಿಕೊಂಡು ಬರಿನಾರಾರ ಅಂಚಂದು ಅಲ್ಲಿ ಆನ ದುಂಬುದ ಅವತಾರನ ರಾಮಾವತಾರವಾಡ ಕೃಷ್ಣಾವತಾರವಾಡ ಎಲ್ಲ ಬುದ್ಧಿನ ಆಗ್ತದೆ ಅಂಡಲ ನನ್ನಲ ಅವೇನೇ ಬರಕ್ಕೇನು ಅಂದ ಧನ್ಯಪ್ಪ ಧನ್ಯ ಕೊರ್ಪೆ ಎಂಚಗೆ ರಾಜವೀ ಕ್ರಮ ಯದೋಕ್ಷಣ ರಾಜ ಶನಿ ರಾಜಶನಿ ಚರಣವ ಬಿಡಿದು ಮುಜಗಕ್ಕೆ ಬಲ ಬಂದ ದೇವರೇ
1,000 ವರ್ಷದ ಆಯುಷ್ಯರು ಪಡೆದ ಸತ್ಯ. ನಿನ್ನ ಮಂತ್ರಿನ ಬುದ್ಧಿ ಜಾಣ್ಬೇಡ ಅವರು 2,000 ವರ್ಷವಾದ ಪರಿವರ್ತನೆ ಆಗಿದೆ. ಆತ ಮಾತ್ರ ಬರ್ತದೆ ವಿಶೇಷವಾಗಿ ಚಂದ್ರಾಯುಧ ನಿನ್ನ ಕೈಗೆ ತೆಗೆದ ಆತ ಮಾತ್ರ ಬರ್ತದೆ ಬೇತಾಳನ ಸತ್ಯ ನಿಕ್ಕು ದೊರಕದ ಬರ್ತದೆ ಕಷ್ಟ ಬಂದಾಗ ನೆನಪಲ್ಲ ನಿಕ್ಕು ಕಷ್ಟವನ್ನು ದೂರ ಬರ್ತದೆ ಇಷ್ಟರ ಕಡೆ ಸಹಾಯ ಪಡೆದು ಪಾತ್ರ ಕೊಡ್ತೀನ ಬೇತಾಳೆ ಅಂಡ ಈ ಸಂದರ್ಭಗಳು ಈ ಕಾಲಘಟ್ಟಗಳು ಬಹುಲ ಕೆಲಸಗಳು ಬರ್ತದೆ ನಿನ್ನ ಭಕ್ತಿ ಮಾತ್ರ ಕೆಲಸಗಳು ಬರ್ತದೆ ವಿಕ್ರಮಾದಿತ್ಯ ನಿನ್ನ ಭಕ್ತಿಗೆ ಮೆಚ್ಚ ನನಲ ಕೂಡಲ ಅವೇ ಪಾತ್ರವನ್ನು ಕೇಳೋದಿಲ್ಲ ವಿಕ್ರಮಾದಿತ್ಯ ಒಂದಾದ ಪಾತ್ರವೇ ನೆನಪಾಗ್ತದೆ ನಿನ್ನ ಜೀವನ ಮೂಜಿ ಕಣ್ಣೀರು ಬರ್ತದೆ ತಾಮಸ ಗುಣ ಬರಿತ ನಿನ್ನ ಹಾಲೋಲಿಕೆ ಹಾಲು ಬರ್ತದ ಬಯಕೆ ನಿನ್ನನ್ನು ಮದುವೆ ಅವಳು ಒಂದು ಆಮೇಲೆ ಇಚ್ಛೆ ಬೇಕಾಗ್ತದೆ ಸದ್ಗುಣ ಬರಿತ ಸುಶೀಲ ಬರ್ತಲ್ಲ ನಿಕ್ಕೊಂದು ಇಲ್ಲಗಲೇಕೊಂಡು ಸಾಲಿನ ಒದಗಿಸಲ್ಲ ಇತ್ತೆ ರಾಜಸಗುಣ ಬರಿತ ಪದ್ಮಾವತಿನ ಶಯನಾಗರಣ ಇಲ್ಲ ಅಲ್ಲ ವಿಚಾರದಾದ ನಿತ್ಯ ತೆರೆಯಂದ್ರೆ ಅಲ್ಲ ವಿಚಾರ ಅಲ್ಲ ಆತೆ ನಿನ್ನನ್ನು ಪಡೆಯೋಣ ಅಂಡ ವಿಕ್ರಮಾದಿತ್ಯ ಹೂಗುಣ ಒಲ್ಪನೆ ಬರಡು ದೇವರ ದೈತ್ಯಂದ್ರೆ ಊರಾರಣಕ್ಕೆ ಪಟ್ಟಣಕ್ಕೆ ಸಾಕ್ಷಾತ್ ಇಲ್ಲ ವಿಕ್ರಮ ಧನ್ಯಯಿ ಐದು ಕೊಡಾದು ಈಕೆಯ ವರ ಎಂಚಿನ ಉಂಟತ್ತ ಅವೇನು ಕೊರ್ಪೆಯಾನ ಅಂಡ ಎಂಚ ಗೊತ್ತುಂಡ ಈ ಮಾತು ಸತ್ಯವೋ ಹೇಳು ವಿಕ್ರಮನೇ ಪ್ರೇಮವು ಇರಬೇಕು ಈ ಗ್ರಂಥದೊಳಗೆ ಈ ಗ್ರಂಥ ಯಾರೊಬ್ಬ ಓದದೆ ಇರಲು ಸಾಗದಿ ಪೂಜೆಯು ಮಾಡುತ್ತಿರಲು ಕಾಯುವೆ ವಿಕ್ರಮ ಈ ಮಾತು ಸತ್ಯವೂ ಈ ಗ್ರಂಥಕ್ಕೆ ದೂಷಣೆ ಮಾಡಲು ಕಾಡುವೆ ನಾನು ಕೇಳು ವಿಕ್ರಮನೇ ಕೇಳು ವಿಕ್ರಮನೇ ಧನ್ಯ ಧನ್ಯ ರಾಜ ನಿನ್ನ ಸತ್ಯಕ್ಕೆ ಜನಿಸುವರು ಯಾರು ನಾಗಾನೇ ವಿಕ್ರಮಾದಿತ್ಯ ಈ ಕೇಂದ್ರ ವರ್ಣನೆಯನ್ನು ಕೊರಪೆ ಅಂಡ ಹೂವೇ ಒಂದು ವಸ್ತು ಧರ್ಮಾರ್ಥವಾದ ತಿಕಂಡ ಐತ ಬೆಲೆ ಗೊತ್ತಾಗಬೇಕು ಒಂದು ಚೂರಾಂಡ ಪರಿಶ್ರಮ ಬರಡು ಪರಿಶ್ರಮ ಬರ್ತದೆ ಮಲ್ಲವತ್ತ ತಿಕಂಡಲ್ಲ ಒಂದಾಂತ ಬೆಲೆ ಬರ್ಬೇಕು ಬೆಲೆ ಇಂಚಿನ ಅಂದು ತೆಗೆದು ಬರ್ಬೋದು ಐಕ್ ಕೂಡ ಅದು ಪಾತ್ರವಾಗಿ ಬರ್ಬೇಕಿಲ್ಲ ಈ ವರನು ಕೊರಪೆ ಎಂಜ ಕುದುರೆದ ಲಾರಡು ಮಣ್ಣದ ಕರಟು ಹೆಣ್ಮೆದ ಅಭಿಷೇಕ ಮಾಡ್ಕೊಂಡ ಈ ನಮ್ಮನೆದ ಪೂಜೆ ದಾಗಿ ಇಂಚನೆ ಮಾಡ್ಕೊಡು ಬಂದ್ರೆಲ್ಲ ಕೇಳ ಕುದುರೆದ ಕಾಲನೇ ದಾಗಿ ಬೋಡು ಕುದುರೆದ ಮೀಟು ಒಂದಾದ ಆಭರಣಗಳು ಬೆರಿತು ಗೋಡಾಯಿನ ಅಲಂಕಾರದ ವಸ್ತುಗಳನ್ನು ಮಾಡುವುದು ನನ್ನ ಕಾರದರಟ್ಟು ಗರ್ಭದ ಲಾಲನ್ನು ಮಾಡುವುದು ಯಾಕೆ ಗೊತ್ತುಂಡ ಈ ಕಾರದ ಅವಳದ ರಕ್ಷಣೆಗೆ ಬೋಡಾದ ಅಂಚ ಈ ಕುದುರೆದ ಲಾಲನು ದೇವರ ಪೂಜೆ ಮಾಡ್ಕೊಂಡ ದೇವರ ರಕ್ಷಣೆ ಬಿಟ್ಟುಕೊಡುವ ನಂಬಲಿ ಯುಗಾತರ ಮಣ್ಣದ ಕರಟೆ ದೀದಿದಾಯ ಪೂಜೆ ಮಾಡ್ಕೊಡು ಬೇತಲೋಡ ಮಲ್ಪೇರ ಬಲ್ಯ ಖಂಡಿತ ಮಲ್ಪೋಲಿ ಅಂಡ ಸಾಮಾನ್ಯ ಜನರಿಗೆ ಬೇತಲೋಹದ ಆ ಮಡಕೆ ಗೆದ್ದು ಸಾಮರ್ಥ್ಯ ಇದ್ದಂತೆ ಪೂರ್ವ ರಟ್ಟನ ವಿಚಾರ ದಾದಂದು ಕೇಂಡ ಹೂವೇ ಲೋಹಲು ಪಡು ಅವೇನು ಪುಡಪಡು ಅಂಡ ಪುಡಕಿ ಲೋಹದ ಅಗತ್ಯ ಬೋಡು ಅಂಡ ಮಣ್ಣದ ಕರ ಅಂಚ ಚೂರು ತಾಗಂದ ಹರಿದು ಹೋಗು ಅಂಚ ಮಣ್ಣದ ಕರಟದಿಂದ ಪೂಜೆ ಮಾಡ್ತಂದ ಮನುಷ್ಯನ ಜೀವನ ಬತ್ತಿನ ಕಷ್ಟ ಇದ್ರೂ ಮಣ್ಣದ ಕರತಲೆಗೆ ಹರಿದು ಹೋಗು ಪಡ್ಕೊಂಡ ಒಂದು ಪ್ರಕಾರವಾದ ಬೊಕ್ಕ ಎಡಮೆ ದಿನದ ಅಭಿಷೇಕನೇ ದಯಗೆ ಮಾಡ್ಕೊಡುದು ಕೇಳ ಎಡಮೆ ಬಂದ ಕಪ್ಪುದ ಧಾನ್ಯ ಅವಿನ ಗಾನೋಡು ಬಾದ ತಿರ್ಗಾನಗ ಆಯ್ತ ಕಪ್ಪುದ ಜೋಲಿ ಹೋದು ಆ ಬೊಲ್ತದ ಒತ್ತಲು ಶುಭ್ರವಾಯಿನ ಎಣ್ಣೆ ಬರ್ಕೊಡು ನೈಕೆ ತೈಲ ಅಂದು ಬುದಲ್ ತೈಲ ಅಂದು ಬಾಕಿ ಎಣ್ಣೆಗೆ ಬಂದ್ಬಿಲೆ ಬೇಕು ಎಡಮೆ ದಿನಕ್ಕೆ ಮಾತ್ರ ಬಂದ್ಬಿಡಿ ಅಂತ ತೈಲ ಅಭಿಷೇಕ ಮಾಡ್ಕೊಡು ಇಂಚ ಮಕ್ಕಳಗ ಮನುಷ್ಯನ ಮನಸ್ಸೆಡುತ್ತಿನ ಕಪ್ಪು ಕರ್ಮಶಿಂಗಿರುಂಡಾವು ದೂರಾದ ಶುಭ್ರವಾಯಿನ ಮನಸ್ಸೆಡು ಭಕ್ತಿ ಕೊಡೋದು ಬರ್ಕೊಡು ನೈಕೆ ಕೂಡ ಈ ನಮ್ಮನೆ ಪೂಜೆ ಮಾಡ್ಕೊಡು ಪಾತ್ರನು ನೀನು ಮನವಿಲ್ಲ ವಿಕ್ರಮ ಇಂಚ ಪೂಜೆ ಮಾಡ್ತಿರ್ತಾರನ್ನ
ಬುಕ್ಕೊಂಜಿ ಪಾತ್ರ ವಿಕ್ರಮ ಸ್ವಾಮಿ ನಿನ್ನಲ ಎನ್ನಲ ನಡುಟು ನಡತಿನ ಈ 7ನೇ ವರ್ಷದ ಸ್ವಲ್ಪ ತಿಂಗಳದ ಧರ್ಮಯುದ್ಧ ಎಂಚಿನ ಉಂಡ ಇದು ಕೇವಲ ಶನೀಶ್ವರ ಮಹಾತ್ಮತ್ತು ವಿಕ್ರಮಾದಿತ್ಯ ವಿಜಯದ ಅಂದು ದಾಗಂದು ಕೇಂಡ ಧರ್ಮಯುದ್ಧಗಳು ಈ ವಿಜಯ ಆತ ಎಲ್ಗೈ ನಿಕ್ಕಾತದು ಈ ಕತೆ ನನ್ನ 3 ಜನಕ್ಕೆ ತಿರುಳು ನನ್ನ ನಿನ್ನಂಚಿನ ಎಂದು ಬೋಡಿತನು ನನಂಚಿ ಪಾತ್ರ ಬಂದ್ಬೇಕೇನಿಲ್ಲ ಆನಿದ ದಿನ ಪಂಡಿತರು ಬನ್ನಗ ಹುಟ್ಟಿನಾರ ಬೇರೆ ತನ್ನ ಅಮ್ಮನಂಚಿ ದೃಷ್ಟಿ ಮಾಡಿಯರು ಅವಾಗ ನಿನ್ನ ಬೇಡ ಬತ್ತಿನ ಪಾತ್ರರಾದ ಸುಪುತ್ರ ಕುಪುತ್ರ ಎಂದು ಈ ಪಣ್ಣಿನ ಮಲ್ಲತ್ತು ಗುರಿ ಚಕ್ರವರ್ತಿ ಆದ ಈ ಪಣ್ಣಿನ ಪಾತ್ರಗಳು 4 ಜನ ಕೇರಳ ಏನಲ್ಪ ಈ ಅಂಚಿನ ಪಾತ್ರ ಪಂಡಂದ ನನ್ನ ಎಲ್ಲ ತನ್ನ ಲೋಕವೇ ಬರೋದವರು ಐಕ್ಯ ಬೋಡಾದ ಲೋಕದ ಬುದ್ಧಿ ಬಂದು ಸುರುಗೆ ಮಾಡ್ತಾ ಇರ್ತದೆ ಟೇನು ದಿನ ಆಯ್ಕೆ ಮಾಡ್ತಾರೆ ಒಕ್ಕೊಂದು ವಿಚಾರ ಕೇಂಡ ಈ ಎನ್ನ ಕಥೆ ಎಂಚಿನೊಂಡ ಈ ಧರ್ಮಗ್ರಂಥ ಎಂಚಿನೊಂಡ ಲೋಕ ಮುಗಿಗೂ ಸಾಲಿಕೊಂಡ ಸರಿಯಾಗಿ ಒಂದು ಜನಬೋಡು ಕಿರುತಾಯಿ ಕೊಟ್ಟು ನಾರದರಿತ್ತೇರೆ ವಿಷ್ಣುನ ಕಥೆನ ಬರೆಯರೆ ಕಿರುತಾಯಿ ಕೊಟ್ಟು ಹನುಮಂತ ಇತ್ತೆ ರಾಮನ ಕಥೆನ ಬರೆಯರೆ ದ್ವಾಪರಾಯಿ ಕೊಟ್ಟು ಅರ್ಜುನ ಇತ್ತೆ ಕೃಷ್ಣನ ವಿಚಾರವು ಆ ಭಗವದ್ಗೀತದ ಮೂಲಕ ಲೋಕವು ಸಾರ್ಯರೆ ಇತ್ತ ಈ ಕಲಿಗೊಟ್ಟು ಏನೆಂದು ಕೇಂಡ ಈ ವಿಕ್ರಮವು ಈ ಅಂಜಾತಿ ದಿನದ ಧನ್ಯ ಎಂದು ಬಂಡೆ ವಿಕ್ರಮ ಆತ ಮಾತ್ರವತ್ತು ಈ ಗ್ರಂಥವನ್ನು ಎಂಜ ಪೂಜೆ ಮಾಡ್ಬೋದು ಪ್ರತಿದಿನ ಓದುವಗೆ ಸಂತೃಷ್ಟಿ ಪಡಿಸುವೆ ಮತ್ತೆ ನಿರ್ಮಲದಿಂದ ಕೇಳುವ ಜನರಿಗೆ ಸಹಕಾರವಾಗುವೆ ಸೌಖ್ಯ ಸಂಪತ್ತು ಕೊಡುವೆ ಪುತ್ರರಾಗುರುವೆನೋ ಭಾಗ್ಯವಾಗುರುವೆನೋ ಸತ್ಯಕ್ಕೆ ಇದು ವಿಕ್ರಮನೇ ನೀನು ವಿಕ್ರಮನೇ ನೀನು ಪ್ರತಿದಿನ ಓದುವಗೆ ಸಂತೃಷ್ಟಿ ಪಡಿಸುವೆ ವಿಕ್ರಮಾದಿತ್ಯ ಈ ಪವಿತ್ರ ಗ್ರಂಥವನ್ನು ಏನಾಯಿನಾದ್ರೂ ಪ್ರತಿದಿನ ಓದುವೇರ ಅಂಡ ದುಂಬುದ ಕಾಲದ ಸಾಧ್ಯನಾ ಪಂಪೊಂದು ಪ್ರಶ್ನೆ ಬರೆಯಲು ಸಾಧ್ಯ ಉಂಟು ಕಲಿಯುಗ ಒಂದು ಪ್ರತಿದಿನ ಆಯ್ತು ನಾಡ ಎನ್ನ ಇಷ್ಟವಾದ ದಿನ ಶನಿವಾರದ ದಿನ ವಾರವಾರವೂ ಸಾಧ್ಯನಾ ವರ್ಷದ ವಾರ ಪ್ರತಿ ವರ್ಷದ ಸಾಧ್ಯನಾ ಮಲ್ಲೆ ಜೀವಿತ ಕಾಲದ ವರ ಈ ಪುಸ್ತಕವನ್ನು ಓದಿ ಎರಡಲ್ಲ ನನ್ನ ಪ್ರತಿಯೊಂದು ಓದಲು ಸಾಧ್ಯನಾ ಅವರ ಅಸಾಧ್ಯವಾದವು ಆ ಕಾಲಕ್ಕೂ ಎನ್ನ ಈ ಗ್ರಂಥ ಪಾರಾಯಣ ಈ ಪೂಜೆ ಓದ್ ಪಾಪಣ ಅಲ್ಪ ಶ್ರದ್ಧಾ ಭಕ್ತಿಗೆ ಕೊಂಡುದು ಕೇಂದ್ರ ಯಾವು ಪೂಜೆ ಮಲ್ಪೈನಗಳಿಗೆ ಭಾಗ್ಯ ತಿಕ್ಕುಣ ಅವೇನೇ ಕೇಂದ್ರಗಳಿಗೆ ಹಾಕೋದು ಅವರ ಸಾಧ್ಯವಾದಕೊಂಡು ತೆರೆದು ನೀವು ಸ್ವಲ್ಪ ಪೂಜೆ ಉಂಡುಗೆ ಪಡೆದು ನಾನು ಬಣ್ಣಗ ಪೂಜೆ ಗೋಪಿನಾಥ್ ಅವರಿದ್ದ ತಿಕ್ಕೆಲ್ಲ ನಟದ ಪ್ರಸಾದಕ್ಕೆ ತೊಲ್ಲೆ ಸ್ವಾಮಿ ಇದು ಶನಿ ಪೂಜೆಗೆ ಹೋದ ಬೈದಾರುತ್ತೆ ಚೂರು ಇದು ಪ್ರಸಾದ ಬರಲಿ ಎಂದು ಇಡೀ ಅಗಲಿಗೆ ಹೋಗ್ತಿದ್ದ ಸೌಭಾಗ್ಯ ಜನ ಅವಿನ ತಪ್ಪದು ಏನಾಡಲ್ಲ ಗ್ರಂಥದ ದೂಷಣೆ ಎಂದು ಮಾಡ್ತಾರೆ ನಾಡ ಅಗಲಿ ಏತು ಮಾತ್ರ ಏತು ಮಾತ್ರ ಈ ಪ್ರಕಾರವಾದ ಈ ಕೇಂದ್ರ ಆ ವರ ಎಂಜಿರುಂಡ ಅವಿನ ಬರ್ಪೆ ನಾನು ನಮ್ಮ ರಾಶಿ ಪ್ರವೇಶ ಮಾಡೋಣ ಉತ್ಪನ್ನ ಕಷ್ಟದ ಪ್ರಮಾಣ ಎಂಚಿರುಂಡ ಆ ಪರೀಕ್ಷೆದ ಪರಿಗಣನೆ ಎಂಚಿರುಂಡ ಅದು ಖಂಡಿತ ಕಡಿಮೆ ಮಾಡಬೇಕು ಖಂಡಿತ ಕಡಿಮೆ ಮಾಡಬೇಕು ನಿನ್ನ ಪಾತ್ರ ಕೂಡ ಅದು ವಿಕ್ರಮ ನನ್ನ ದುಮ್ಮಗು ಈ ಚರಿತ್ರೆಯನ್ನು ದುಮ್ಮುಗೊಂಡ ಆ ಒಂದು ಜವಾಬ್ದಾರಿ ಇದ್ರನು ನಿನ್ನ ಮಿತ್ತುಂಡು ಇತ್ತೆ ರಾತ್ರಿ ಬೋದು ಬುಲ್ಯಾಪನ ಹೊರತು ನನಯ ಮುಂದೆ ಸಾಧ್ಯ ಈ ಕಲಿಗೋಡು 2 ಸರ್ತಿ ದೋಜಿದೆ ನಾವು ನಿಕ್ಕು ಮಾತ್ರ ಅಂಜಾದ ಸೂರ್ಯ ಎನ್ನ ಅಮ್ಮೆರಾಯನ ಸೂರ್ಯ ದೇವರ ಮೂಡನ ಹೊರತು ಅಂಜಾದ ವೇಳೆ ಬೆಳೆಸಾವಂತೆ ಅಂತರ್ಧಾನ್ಯ
ದೇವರೇ ಬೋಡ್ಬೋಡತ್ತಿನ ವರದಾನ ಕಲ್ಪಿಸ್ತಾನೆ ಬಕ್ಕ ಈ ತಾಮಲಿಂಗಪುರದ ಅರಸರು ಚಂದ್ರಸೇನನ ಮಗಳು ಪದ್ಮಾವತಿ ತನ್ನ ವರಿಸಾಯಿ ಬುಕ್ಕ ಎನ್ನ ತಮ್ಮಲೆ ಬಾರಿಗೌರಿಗೆ ಕಡಕುದು ಕೊರಿಯರು ಆಂಡ ಎನ್ನ ಪ್ರಜಾಪರಿವಾರಕಲ್ಲ ಸಂತೋಷವೇ ನನ್ನ ಸಂತೋಷ ಬಂದ್ರೆ ಅಂತ ಹೇಳಿಕೊಂಡೆ ಎನ್ನ ಪ್ರಜೆಗಳ ಸಂತೋಷವೇ ಇದಿದ್ದ ಅಂತ ಕೂಡು ಬ್ರಾಹ್ಮಣೋತ್ತರನಿಗೆ ಕೊಡಾದು ಪೂಜೆ ಪುರಸ್ಕಾರ ಮಾಡ್ತದೆ ಎನ್ನ ಸಿಂಹಾಸನವು ಪೂಜೆ ಪುರಸ್ಕಾರ ಸಂದೈತ ಮಾಡ್ತದೆ ಶಿವಗಳಿಗೆ ತೆರೆದು ಬೆಂಕಿಯನ್ನು ಒಟ್ಟುಡಿ ಅಂತ ಆಟಾಡ್ತ ಮತ್ತೊಂದು ಬರಬಹುದು ಆಂಡ ಶನಿದೇವನ ಆಶೀರ್ವಾದನ ಅಥವಾ ಕೃಪೆನಾದ ಬರೋಲಿ ಇಡೀ ಉಜ್ಜನ ಹೊರತ ಜನಗಳಿಗೆ ಸುಖತ ಸಾರಿ ಆ ದೇವರಿಗೆ ಕಲ್ಪಿಸಾದ ಒಳ್ಳೆಯದು ಬೇರೆಂತ ಒಟ್ಟೊರದು ಬರ್ತಾನೆ ಸಂಪತ್ತು ಮಾತ್ರ ಉಜ್ಜನಿಗಳು ಉಚ್ಚರಿಸುವುದು ಶನಿದೇವರು ಪ್ರತಿ ಪ್ರಕಾರವಾಗಿ ಉಜ್ಜನ ಪೂರ್ವ ಶನಿದೇವರ ಗುರುಗೋಪುರ ಮಾತಾ ಕಟ್ಟಾದ ಗೊತ್ತಾಯ ಮಾತಕ್ಕೆ ಶನಿ ಪೂಜೆ ಮಾಡ್ತಂದಾಗ ನಿಮ್ಮ ಜೀವನದ ಸಕಲ ಸಂಕಷ್ಟ ಪರಿಹಾರ ಮತ್ತು ವಿಚಾರಗಳು ಲೋಕದ ಜಗತ್ತಿಗೆ ಸೇರಿಪಾಯ ಈ ಚಿತ್ರ ಈ ಪುಣ್ಯ ಕಥೆ ಒಂದು ಪ್ರತಿಯೊಂದು ಓದಲು ಪ್ರತಿಯೊಂದು ಕೇಳಲು ಪ್ರತಿಯೊಂದು ಪೂಜೆ ಪುರಸ್ಕಾರ ಕೊಡುವಂತೆ ಕೊಡದೆ ಗುರುಗೋಪುರ ಮಾತಾ ಕಟ್ಟಾದ ಗೊತ್ತಾಯ ಅಂತಾದ ಪ್ರಕಾರ ಈ ಪುಣ್ಯ ಕಥಾಮೃತ ವಿಕ್ರಮ ವಿಜಯ ಶನಿ ಪ್ರಭಾವ ಬಂದ ಈ ಕಥೆ ಮಾತೆಲ್ಲ ಕೇಳಲು ಮಾತೆಲ್ಲ ಓದಲು ನಿನ್ನ ಜೀವನದ ಬಂದ ಸಕಲ ಸಂಕಷ್ಟಗಳ ಪರಿಹಾರ ಆಗುವಂತ ಈ ಪುಣ್ಯ ಗ್ರಂಥಗಳು ಬೋಧನ ಮಲ್ದೇ ಗಂಟೆ ಮಾಡೋದು ಈ ಕಥೆಗೆ ಮಂಗಳವಂತ ಶ್ರೀ ಸರಸಿದನೆ ದಯನು ಹೊಸದಿ ನಡೆದನು ಭೂಸುರ ಮುಳಿದ ಆಚುಕುಂದಲಿ ಕೇಳಿಯ ತರಿದು ಪ್ರಿಯ ಮುಖದ ಮಾಸದ ನೀತಿಯ ಪಡೆಯು ಮದನಿ ಶೇಷ ರಾಧನಿ ಬೆಳಗಿದರು ಶೋಭಾನೆ ತಲೆಯೋಡು ಬೆದರಂತ ಗಿರಿನಾಚೆ ಧರೆಯೋಡು ಬೆದರಂತ ಗಿರಿನಾಚೆ शनि महा